ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಾಪ್ರಾಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ, ಗಡಿಯಾರ ಗೋಪುರದ ಲೂಪ್, ಲಕ್ಷಾಂತರ ಕುಳುಂ. ನಗರದ ಕ್ಲಾಕ್ ಟವರ್, ಹ್ಯಾಮಿಲ್ಟನ್ ಸರ್ಕಲ್ ರಸ್ತೆ ಏಕಮುಖ ವರ್ತುಲ ರಸ್ತೆ ಮತ್ತೆ ದ್ವಿಮುಖ ರಸ್ತೆಯಾಗಿ ಮಾರ್ಪಾಡಿಗೆ ಚಿಂತನೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಸುಮಾರು 4 ವರ್ಷಗಳ ಹಿಂದೆ ನಗರದ ಅನುಷ್ಠಾನಕ್ಕೆ ಬಂದ ಕ್ಲಾಕ್ ಟವರ್ ಬಳಿಯ ಏಕಮುಖ ವರ್ತುಲ ರಸ್ತೆಯನ್ನ ಮತ್ತೆ ದ್ವಿಮುಖ ರಸ್ತೆಯನ್ನಾಗಿ ಮಾರ್ಪಾಡು ಮಾಡಲು ಚಿಂತನೆ ನಡೆಯುತ್ತಿದೆ. ಇದರಿಂದ ಲಕ್ಷಗಟ್ಟಲೆ ತೆರಿಗೆ ಹಣ ಖರ್ಚು ಮಾಡಿದ್ದ ಕಾಮಗಾರಿ ವಿನ್ಯಾಸ ಮತ್ತೆ ಬದಲಿಸಲು ಕ್ರಮ ವಹಿಸಲಾಗುತ್ತಿದೆ. 2021ರಲ್ಲಿ ಸಾಕಷ್ಟು ಖರ್ಚು ಮಾಡಿ ದ್ವಿಮುಖವನ್ನ ಏಕಮುಖ ಸಂಚಾರವಾಗಿ ಮಾರ್ಪಾಡು ಮಾಡಿದ್ದು, ಈಗ ದ್ವಿಮುಖಗೊಳಿಸಲು ಖರ್ಚು ಮಾಡಲಾಗ್ತಿದೆ. ಅಂದಿನ ಬದಲಾವಣೆಗೆ ಹಲವು ಕಾರಣಗಳನ್ನ ನೀಡಲಾಗಿತ್ತು, ಈಗಲೂ ಕಾರಣಗಳನ್ನ ನೀಡಲಾಗ್ತಿದೆ. ಆದರೆ ಸಮನ್ವಯದ ಕೊರತೆಯಿಂದ ಈ ಬದಲಾವಣೆ ನಡೆಯುತ್ತಿದೆ ಎನ್ನುವುದು ಎದ್ದು ಕಾಣುತ್ತಿದೆ. ಈ ವರ್ತುಲ ರಸ್ತೆಯಲ್ಲಿ ಏಕಮುಖ ಸಂಚಾರ ರಸ್ತೆಯಾಗಿ 2021ರ ಆಗಸ್ಟ್ ತಿಂಗಳಿನಲ್ಲಿ ಜಿಲ್ಲಾಡಳಿತದಿಂದ ನಡೆದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಆದರೆ ಆಧಾರದ ಮೇಲೆ ಸೆಪ್ಟೆಂಬರ್ನಲ್ಲಿ ಆಗಿನ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಈ ಕುರಿತು ಆದೇಶವನ್ನ ಹೊರಡಿಸಿದ್ರು. ಆಗ ಏಕಮುಖ ಸಂಚಾರದ ಅನಿವಾರ್ಯತೆಯನ್ನ ಬಿಂಬಿಸಲಾಗಿತ್ತು. ಈಗ ಕ್ಲಾಕ್ ಟವರ್ ರಸ್ತೆ ಸಮೀಪದಲ್ಲೇ ಪೊಲೀಸ್ ಠಾಣೆ, ಅಗ್ನಿಶಾಮಕ ಠಾಣೆ ಸಹಿತ ಹಲವು ಪ್ರಮುಖ ಕಚೇರಿಗಳಿದ್ದು, ಏಕಮುಖ ಸಂಚಾರದಿಂದ ತುರ್ತು ಸಂದರ್ಭಗಳಲ್ಲಿ ಸುತ್ತಿ ಬಳಸಿ ತೆರಳಬೇಕಾದ ಅನಿವಾರ್ಯವಿದೆ ಎಂದು ಇದೀಗ ಮತ್ತೆ ಪೊಲೀಸ್ ಇಲಾಖೆಯೇ ಹೇಳುತ್ತಿದೆ. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು. ಇವತ್ತಿನ ಸುದ್ದಿಗೊಂದು ಗುದ್ದುವಿನಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಇವಾಗ ಏನಂದ್ರೆ, ಮಂಗಳೂರು ನಗರ ಅಭಿವೃದ್ಧಿ ಹೆಸರಿನಲ್ಲಿ ಈಗ ಕೋಟ್ಯಾಂತರ ರೂಪಾಯಿ ಹಣ ಪೋಲಾಗ್ತಿದೆ. ಅದೇ ರೀತಿ ಕ್ಲಾಕ್ ಟವರ್, ಹ್ಯಾಮಿಲ್ಟನ್ ಸರ್ಕಲ್ ಲೋಪಕ್ಕೆ ಈಗ ಲಕ್ಷಾಂತರ ರೂಪಾಯಿ ಹಣ ಪೋಲಾಗ್ತಾ ಇದೆ. ನೋಡಿ, ಯಾವುದೇ ಒಂದು ರಸ್ತೆಯನ್ನ ನೀವು ಒನ್ ವೇ ಮಾಡೋದಾಗಲಿ, ಅದನ್ನು ದ್ವಿಮುಖ ರಸ್ತೆಯನ್ನಾಗಿ ಮಾಡೋದಾಗಲಿ, ಕೆಲವೊಂದು ವೈಜ್ಞಾನಿಕವಾದ ಕಾರಣಗಳು ಇರಬೇಕು. ಅಂತಹ ವೈಜ್ಞಾನಿಕ ಕಾರಣಗಳಿದ್ದರೆ ಮಾತ್ರ ಆ ರಸ್ತೆಯನ್ನು ಒನ್ ವೇ ಮಾಡಬೇಕು. ಇಲ್ಲದ್ರೆ ಒನ್ ವೇ ರಸ್ತೆಯನ್ನು ದ್ವಿಪಥವಾಗಿ ಮಾರ್ಪಾಡು ಮಾಡಬೇಕು. ಈಗ ಸದ್ಯಕ್ಕೆ ಆ ರಸ್ತೆಯನ್ನು ದ್ವಿಪಥ ಮಾಡುವಂಥ ಅವಶ್ಯಕತೆ ಕಾಣ್ತಾ ಇಲ್ಲ. ಯಾಕಂದರೆ ಈಗ ಒನ್ ವೇ ರಸ್ತೆ ಆಗಿದೆ. ಒನ್ ವೇ ರಸ್ತೆಯಾಗಿ ಒಂದು 5 ವರ್ಷ ಆಯ್ತು ಅಷ್ಟೇ. 21ರಲ್ಲಿ ಅದನ್ನು ಒನ್ ವೇ ಅಂತಾಗಿ ಮಾಡಿದೆ, ಇಲ್ಲ ಅದನ್ನು ದ್ವಿಪಥವಾಗಿಯೇ ಇತ್ತು. ಯಾಕೆ ಅದನ್ನು ಆ ಸಂದರ್ಭದಲ್ಲಿ ಒನ್ ವೇ ಮಾಡಿದ್ರು ಅಂತ ಹೇಳಿದರೆ, ಇಡೀ ಆ ರಸ್ತೆಯನ್ನು ಒನ್ ವೇ ಮಾಡಿ ಸುಗಮ ಸಂಚಾರಕ್ಕೆ ಆಸ್ಪದ ಆಗುವಂತೆ ಅದನ್ನು ಮಾಡಲಾಗಿತ್ತು. ಯಾಕಂತ ಹೇಳಿದರೆ, US ಮಲ್ಯ ರಸ್ತೆ ಅದು. US ಮಲ್ಯ ರಸ್ತೆಯಿಂದ ಮುಂದಕ್ಕೆ ಹೋಗಿ ABCD ಸರ್ಕಲಿಂದ ರೈಟಿಗೆ ಕಟ್ ಮಾಡಿದರೆ, ಅಲ್ಲಿಂದ ನೇರವಾಗಿ ಹ್ಯಾಮಿಲ್ಟನ್ ಸರ್ಕಲ್ಗೆ ಬಂದು, ಅಲ್ಲಿಂದ ರಾವೆಂಡರ್ ಸರ್ಕಲ್ಗೆ ಬಂದು, ಅಲ್ಲಿಂದ ಸೀದಾ ಲೇಡಿಗೋಶನ್ ರಸ್ತೆಯಾಗಿ ಮುಂದುವರಿದರೆ ಅದು ಒಂದು ವೃತ್ತ ಆಗುತ್ತೆ. ನಿಮಗೆ ಟೌನ್ ಹಾಲ್ ಇದೆ, ಬಸ್ ಸ್ಟ್ಯಾಂಡ್ ಇದೆ. ಮುಖ್ಯವಾಗಿ ನಿಮಗೆ ಟೌನ್ ಹಾಲ್ ಇದೆ, ಮತ್ತೊಂದು ಬಸ್ ಸ್ಟ್ಯಾಂಡ್ ಇದೆ. ಎರಡನೇದು ಅಲ್ಲಿ ಮಾರುಕಟ್ಟೆಗಳಿವೆ. ಆದ್ದರಿಂದಾಗಿ ಆ ರಸ್ತೆಯನ್ನು ಒನ್ ವೇ ಮಾಡುವುದು ಸೂಕ್ತ ಎನ್ನುವುದು ಆ ಕಾಲದಲ್ಲಿ ನಿರ್ಣಯ ಆದದ್ದು. ರಸ್ತೆ ಸುರಕ್ಷತಾ ಸಮಿತಿ ಏನಿದೆ ಅದು ಸಹ ಸಭೆ ಸೇರಿ ಆ ನಿರ್ಣಯವನ್ನು ಕೈಗೊಂಡಿತ್ತು. ಆದ್ದರಿಂದ ಆ ರಸ್ತೆ ವಿಭಾಜಕ ಇತ್ತು, ಡಿವೈಡರ್ ಇತ್ತು. ಆ ಡಿವೈಡರನ್ನು ತೆಗೆದು ಅದಕ್ಕೆ ಕಾಂಕ್ರೀಟ್ ಹಾಕಿ ಅದನ್ನು ಒನ್ ವೇ ಮಾಡಲಾಗಿತ್ತು. ಎಡದ ಬದಿಗೆ ಸಿಟಿ ಬಸ್ಸು, ಸರ್ವಿಸ್ ಬಸ್ಸು, ಎಲ್ಲ ಬಸ್ಸುಗಳು ಹೋಗ್ತವೆ. KSRTC ಬಸ್ಸು ಎಲ್ಲ ಬಸ್ಸುಗಳು ಎಡ ಬದಿಯಿಂದ ಹೋಗಬೇಕು. ಮತ್ತು ಅಲ್ಲಿ ಅದಕ್ಕೆ ನಿಗದಿತ ಬಸ್ ಸ್ಟಾಪ್ಗಳಿವೆ. ಸರ್ವಿಸ್ ಬಸ್ಸಿಗೂ ಸ್ಟಾಪ್ಗಳಿವೆ, ಕೆಲವು ಸಿಟಿ ಬಸ್ಸುಗಳು, ಎಲ್ಲ ಸಿಟಿ ಬಸ್ಸುಗಳಿಗೆ ಸ್ಟಾಪ್ಗಳಿವೆ, KSRTC ಬಸ್ಸುಗಳು ಸ್ಟಾಪ್ಗಳಿವೆ. ನಿಮಗೆ ಮಿನಿ ವಿಧಾನಸೌಧದಿಂದ ಮುಂದಕ್ಕೆ, ಅಂದರೆ ರೈಲ್ವೆ ಸ್ಟೇಷನ್ ಕ್ರಾಸ್ ಕಳೆದ ನಂತರ ಆ ಸ್ಟಾಪ್ಗಳು ನಿಮಗೆ ಸಿಗುತ್ತೆ. ಸುಮಾರು 6 ಬಸ್ ಶೆಲ್ಟರ್ಗಳಿವೆ. ಆ ಶೆಲ್ಟರ್ಗಳಲ್ಲಿ ಆಯಾ ನಂಬರ್ನ ಬಸ್ಸುಗಳು ಹೋಗಿ ನಿಲ್ಲಬೇಕು. ಅದರ ನಂತರ ಅಲ್ಲಿಂದ ಅದು ರೈಟಿಗೆ ತಗೊಂಡು ಕಮಿಷನ್ ಆಫೀಸನ ಎದುರಿನ ರಸ್ತೆಯಾಗಿ ಹ್ಯಾಮಿಲ್ಟನ್
ಸರ್ಕಲ್ಗೆ ಹೋಗಬೇಕು, ಹ್ಯಾಮಿಲ್ಟನ್ ಸರ್ಕಲಿಂದ ಪುನಃ ಈ ರಸ್ತೆಯಾಗಿ ಸರ್ವಿಸ್ ಬಸ್ಸುಗಳು, KSRTC ಬಸ್ಸುಗಳು ಮತ್ತು ಈಗ ಸಿಟಿ ಬಸ್ಸುಗಳು ಸಹ ಕಮಿಷನರ್ ಆಫೀಸಿನ ಎದುರುಗಡೆಯಿಂದ ರೈಟಿಗೆ ಕಟ್ ಮಾಡಿಕೊಂಡು ಬಸ್ ನಿಲ್ದಾಣದ ಒಳಗೆ ಹೋಗಬೇಕು. ಅದರಿಂದಾಗಿ ನಿಮಗೆ ಸ್ಟೇಟ್ ಬ್ಯಾಂಕ್ನಲ್ಲಿ ಬಸ್ಸುಗಳು ಹೋಗುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಸ್ಟೇಟ್ ಬ್ಯಾಂಕ್ನಿಂದ ರಾವಿಂಟರ್ ಸರ್ಕಲ್ವರೆಗೆ ರಸ್ತೆ ಹೇಗಿದೆ ಅಂತ ಹೇಳಿದರೆ ನಿಮಗೆ ಮಿನಿ ಕ್ರಿಕೆಟ್ ಮೈದಾನದಾಗಿ ಕಾಣ್ತದೆ, ಅಷ್ಟು ಅಗಲ ಇದೆ. ಆದರೆ ಎರಡೂ ಬದಿಯಲ್ಲಿ ವಾಹನಗಳ ಪಾರ್ಕಿಂಗ್ಗೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿನ ಫುಟ್ಪಾತ್ನಲ್ಲಿ ವ್ಯಾಪಾರಗಳು ನಡೀತಿದೆ. ಅದರಿಂದ ನಿಮಗೆ ಒಮ್ಮೆ ಇಕ್ಕಟ್ಟಂತ ಕಾಣ್ತದೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಅಲ್ಲಿ ಬೇರೆ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ. ಬಲದ ಬದಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ, ನೀವು ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡಬೇಕಷ್ಟೇ. ಪಾದಚಾರಿಗಳಿಗೆ ಅಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಫುಟ್ಪಾತ್ ಇಲ್ಲ. ಯಾಕಂದರೆ ಫುಟ್ಪಾತ್ನಲ್ಲೆಲ್ಲ ಹಣ್ಣು ಹಂಪಲುಗಳು, ಇತರ ಸುತ್ತುಗಳ ಮಾರಾಟ ಇದೆ. ಅದರ ಒಳಗೆ ಮೀನು ಮಾರುಕಟ್ಟೆ ಇದೆ. ಮೊದಲು ಸಿಟಿ ಬಸ್ಗಳು ನಿಂತಾಗಲೂ ಆ ಪ್ರದೇಶ ಹಾಗೇ ಇತ್ತು, ಎಲ್ಲಂದರಲ್ಲೇ ಸಿಟಿ ಬಸ್ಗಳು ನಿಂತಿತ್ತು. ಅಲ್ಲಿ ಬೇರೆ ವಾಹನಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಈಗ ಬೇರೆ ವಾಹನಗಳಿಗೆ ಸಲೀಸಾಗಿ ಹೋಗುವಂಥ ಅವಕಾಶಗಳು ಇವೆ. ಯಾಕಂದರೆ ಸಿಟಿ ಬಸ್ಸು ಸರ್ವಿಸ್ ಬಸ್ ಸ್ಟ್ಯಾಂಡ್ನ ಒಳಗೆ ಶಿಫ್ಟ್ ಆಗಿದ್ದರಿಂದ ಅದರಿಂದಾಗಿ ಅಲ್ಲಿ ಆ ವ್ಯವಸ್ಥೆಗಳು ಆಗಿದೆ. ಈಗ ಈ ರಸ್ತೆಯನ್ನು ದ್ವಿಮುಖ ರಸ್ತೆಯನ್ನಾಗಿ ಮಾಡಬೇಕಂತ ಹೇಳಿ ಒಂದು ನಿರ್ಣಯವನ್ನು ಮಾಡಲಾಗಿದೆ. ಅದಕ್ಕಾಗಿ ಪುನಃ ಅವರು ವಿಭಾಜಕವನ್ನು ನಿರ್ಮಿಸಬೇಕು. ವಿಭಾಜಕದ ಮಧ್ಯಕ್ಕೆ ಪೋಲ್ಗಳನ್ನ ಹಾಕಬೇಕು. ಅದಕ್ಕೊಂದು ಸ್ವಲ್ಪ ಖರ್ಚಿದೆ. ಹಲವಾರು ಮಾರ್ಪಾಡುಗಳನ್ನು ಕೂಡ ಹಲವಾರು ಮಾರ್ಪಾಡುಗಳನ್ನು ಮಾಡಬೇಕಾಗ್ತದೆ. ಅದು ಯಾಕಂತ ಹೇಳಿದರೆ ಅಲ್ಲಿಂದ ನೀವು ABCD ಸರ್ಕಲಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಟ್ರಾಫಿಕ್ ಹೈಲ್ಯಾಂಡ್ಗಳನ್ನು ಮಾಡಿದ್ದಾರೆ. ಮೊದಲೊಂದು ಸರ್ಕಲ್ ಇತ್ತು, ಅದನ್ನು ಒಡೆದಾಕಿ 3 ಟ್ರಾಫಿಕ್ ಹೈಲ್ಯಾಂಡ್ಗಳನ್ನು ಮಾಡಿದ್ದಾರೆ. ಅದೇ ರೀತಿ ಆ ಹೈಲ್ಯಾಂಡ್ಗಳನ್ನು ಹ್ಯಾಮಿಲ್ಟನ್ ಸರ್ಕಲಲ್ಲೂ ಮಾಡಿದ್ದಾರೆ. ಯಾಕಂದರೆ ಯಾವ ಕಡೆಗೆ ಹೋಗುವ ವಾಹನಗಳು ಯಾವ ಕಡೆಯಿಂದ ಬರಬೇಕು ಅಂತೇಳಿ. ನಿಮಗೆ ಮಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಯಾವುದೇ ವಾಹನ ಸವಾರರಿಗೆ, ಅದು 2 ವೀಲರ್ ಇರ್ಬೋದು 4 ವೀಲರ್ ಇರ್ಬೋದು, ಅವರಿಗೆ ರೋಡ್ ಸೆನ್ಸ್ ಅಂತ ಇರುವುದಿಲ್ಲ. ರೋಡ್ ಸೆನ್ಸ್ ಅಂತ ಖಂಡಿತ ಇಲ್ಲ. ಯಾಕಂತ ಹೇಳಿದರೆ ರಸ್ತೆಯ ಯಾವ ಬದಿಯಿಂದ ಹೋಗಬೇಕು ಎನ್ನುವುದು ಮುಖ್ಯ ಆಗ್ತದೆ. ನೀವು ಅದೇ ರಸ್ತೆಯಲ್ಲಿ ನೀವು ಮುಂದುವರೆದ ಹಂಪನಕಟ್ಟೆಯಿಂದ ಸಿಗ್ನಲ್ ಕ್ರಾಸ್ ಆಗಿ ನೀವು ಮುಂದುವರಿತೀರಂತಂದರೆ ನೀವು ಹಳೆ DC ಆಫೀಸ್ ಕಡೆಗೆ ಹೋಗ್ತೀರಂತಂದರೆ ನೀವು ರಸ್ತೆಯ ಬಲಬದಿಯಿಂದ ಹೋಗಬೇಕು. ಬಸ್ಸುಗಳು ಯಾವತ್ತೂ ಎಡದ ಬದಿಯಿಂದ ಹೋಗ್ತದೆ. ಯಾಕಂದರೆ ಅವರಿಗೆ ಆ ಎಡದ ಬದಿಯಲ್ಲಿ ಸ್ಟಾಪ್ಗಳಿರುವುದು, ಅದು ಬಲಬದಿ. ನೀವು ನೇರವಾಗಿ ಪಾಂಡೇಶ್ವರ ಕಡೆಗೆ ಹೋಗ್ತೀರಂತಂದರೆ ನೀವು ರಸ್ತೆಯ ಮಿಡ್ಲಲ್ಲಿ ಹೋಗಬೇಕು. ಈ ಕಡೆ ನೀವು ಓಲ್ಡ್ ಕಂಟ್ರಿ ರೋಡ್, ಟೆಲಿಕಾಂ ಹೌಸ್ ರೋಡ್ ಏನಿದೆ ಆ ಕಡೆ ಹೋಗ್ತೀರಂತಂದರೆ ನೀವು ಲೆಫ್ಟಿಂದ ಹೋಗಬೇಕು. ಬಸ್ಸುಗಳ ಹೋಗ್ತಾರೆ ಅಂತ ಹೇಳಿ ಅದರ ಹಿಂದೆ ಹೋಗುವುದಂತಲ್ಲ. ನೀವು ಬಲದ ಬದಿಗೆ ಹೋಗಬೇಕಾದಂಥ ವಾಹನ ಸವಾರರು ಎಡದ ಬದಿಯಲ್ಲಿ ಹೋದರೆ ಕೊನೆಯ ಹಂತದಲ್ಲಿ ನೀವು ಬಲದ ಬದಿಗೆ ವಾಹನವನ್ನು ಡೈವರ್ಟ್ ಮಾಡಲಿಕ್ಕೆ ನೀವು ಹಿಂಬದಿಯ ವಾಹನ ಚಾಲನೆಯ ಸ್ಪೀಡ್ ಲಿಮಿಟನ್ನು ನೋಡಬೇಕಾಗ್ತದೆ. ಅದರಿಂದಾಗಿ ಅಲ್ಲಿ ಆಗ ಸಮಸ್ಯೆಗಳು ಸೃಷ್ಟಿಯಾಗ್ತದೆ ಮತ್ತು ಅಪಘಾತಗಳಿಗೆ ಕಾರಣವಾಗ್ತದೆ. ಇದು ಮಂಗಳೂರಿನ ಭಾರಿ ದೊಡ್ಡ ಸಂಚಾರಿ ನಿಯಮ ಪಾಲನೆಯಲ್ಲಿ ಆಗುವಂತಹ ಸಮಸ್ಯೆ. ನೀವು ಒನ್ ವೇಯಲ್ಲಿ ಹೋಗ್ತಾರೆ ಅಂತ ಆದರೆ ನಿಮಗೆ ಲೆಫ್ಟಿನಿಂದಲೂ ಹೋಗ್ಬೋದು, ರೈಟ್ನಿಂದಲೂ ಹೋಗ್ಬೋದು, ಯಾವ ಕಡೆಯಿಂದಲೂ ಹೋಗ್ಬೋದು. ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಹೋಗಬೇಕಾಗುತ್ತೆ. ಈಗ ಅದನ್ನು ದ್ವಿಮುಖ ಸಂಚಾರ ಮಾಡಬೇಕು ಯಾಕೆ ಎನ್ನುವುದು ಯಾರಿಗೂ ಅರ್ಥ ಆಗಲಿಲ್ಲ. ರಸ್ತೆ ಸುರಕ್ಷತಾ ಸಮಿತಿ ಆ ರೀತಿಯ ಒಂದು ನಿರ್ಧಾರವನ್ನು ಯಾಕೆ ತಗೊಂಡಿತ್ತು ಎನ್ನುವುದನ್ನು ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದರೆ ರಸ್ತೆಯ ಬಲಬದಿಯಲ್ಲಿ ನೆಹರು ಮೈದಾನ ಇರುವುದು, ಆ ಬದಿಯಲ್ಲಿ ನೀವು ಬಸ್ಸು ನಿಲ್ದಾಣದಲ್ಲಿ ನಿಲ್ಲಲಿಕ್ಕೆ ಅವಕಾಶ ಸಿಗದಂಥ ಬಸ್ಸುಗಳಿಗೆ, ಯಾಕಂತ ಹೇಳಿದರೆ ಅಲ್ಲಿ ಬಸ್ಸುಗಳು ನಿಗದಿತ ಸಮಯಕ್ಕೆ ಬರಬೇಕು, ನಿಗದಿತ ಸಮಯಕ್ಕೆ ಹೊರಗೆ ಹೋಗಬೇಕು. ಹೆಚ್ಚುವರಿ ಸಮಯ ಇದ್ದಂಥ ಬಸ್ಸುಗಳು ಹಾಲ್ಟ್ ಮಾಡಬೇಕಂತಾದರೆ ಅಲ್ಲಿ ಬೇರೆ ಎಲ್ಲೋ ಜಾಗ ಇಲ್ಲ. ಆದ್ದರಿಂದ ಈ ರಸ್ತೆಯ ಬಲದ ಬದಿಯಲ್ಲಿ ಅದಕ್ಕೊಂದು ಅವಕಾಶವನ್ನು ಕೊಟ್ಟಿದ್ದು. ಅದು ಅಲ್ಲಿ ಜನರನ್ನು ಇಳಿಸಿ ವಾಪಸ್ಸು ಬಂದು ಇಲ್ಲಿ ನಿಂತುಕೊಳ್ಬೇಕು. ಅದರ ಸಮಯಕ್ಕಾಗುವಾಗ ಅದೇ
ದಾರಿಯಲ್ಲಿ ಮುಂದೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಹೌದು. ಒಳ್ಳೆಯ ನಿರ್ಧಾರ ಅದು. ಆ ರೀತಿಯಾಗಿ ಈಗಲೂ ನಡೀತಿದೆ. ಈಗ ನೀವು ಅದನ್ನು ದ್ವಿಪಥ ಮಾಡುವುದು ಅಂತಂದರೆ ಆ ವ್ಯವಸ್ಥೆಯನ್ನು ತೆಗಿಬೇಕಾಗ್ತದೆ. ಆ ಬಸ್ಸುಗಳಿಗೆ ನಿಲ್ಲಲಿಕ್ಕೆ ನೀವು ಬೇರೆ ಕಡೆಯಲ್ಲಿ ಅವಕಾಶ ಮಾಡಿ ಕೊಡಬೇಕಾಗ್ತದೆ ಒಂದು. ಎರಡನೇದು, ಆ ಬದಿಯಲ್ಲಿ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆಗಳು ಇಲ್ಲ. ಆದ್ದರಿಂದ ಅಲ್ಲಿ ಆ ರೂಟಲ್ಲಿ ವಾಪಸ್ ಬರಬೇಕಾದ ಅನಿವಾರ್ಯತೆ ಯಾರಿಗೂ ಇಲ್ಲ. ಈಗ ರಸ್ತೆ ಸುರಕ್ಷತಾ ಸಮಿತಿಯವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಪೊಲೀಸ್ ವಾಹನಗಳು ಮತ್ತು ಅಗ್ನಿಶಾಮಕ ದಳದ ವಾಹನಗಳಿಗೆ ತೊಂದರೆ ಆಗ್ತಾ ಇದೆ, ಅವರು ಸುತ್ತ ಬಳಸಿ ಬರಬೇಕಾಗ್ತದಂತೆ. ಪೊಲೀಸ್ ವಾಹನಗಳಿಗೆ ಯಾವುದೇ ತುರ್ತು ಸಂದರ್ಭದಲ್ಲಿ ಅವರು ಹೋಗುವುದಕ್ಕೆ ಅವರಿಗೆ ನೋ ಎಂಟ್ರಿಯೂ ಇಲ್ಲ, ಒನ್ ವೇಯೂ ಇಲ್ಲ, ಯಾವುದೂ ಇಲ್ಲ. ಅಗ್ನಿಶಾಮಕ ದಳದವರಿಗೂ ಅಷ್ಟೇ, ಅವರಿಗೆ ಆ ರೆಸ್ಟ್ರಿಕ್ಷನ್ಗಳಿಲ್ಲ. ಅವರು ಅಲ್ಲಿ ಟೆಲಿಕಾಂ ಹೌಸ್ ರೋಡ್ನಿಂದ ಅಗ್ನಿಶಾಮಕ ದಳ ಹೊರಟಿತಂತ ಹೇಳಿದ ಕೂಡಲೇ ಗಂಟೆ ಬಾರಿಸ್ತದೆ. ಇಲ್ಲಿ ಸಹಜವಾಗಿ ಎಲ್ಲ ವಾಹನಗಳು ಅದಕ್ಕೆ ದಾರಿ ಮಾಡಿಕೊಡ್ತಾರೆ. ಅವರು ಒನ್ ವೇ ಅಲ್ಲಿ ಹೋಗ್ಬೋದು, ಹೋಗಬಾರದಂತ ಇಲ್ಲ. ಹೋದ್ರೆ ಅವರ ಮೇಲೆ ಪೊಲೀಸರು ಕೇಸು ಹಾಕುವುದಿಲ್ಲ. ಅದೇ ರೀತಿ ಪೊಲೀಸ್ ವಾಹನಗಳು ಎಮರ್ಜೆನ್ಸಿಯಾಗಿ ಪೊಲೀಸರು ಸೈರನ್ ಹಾಕೊಂಡು ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಒನ್ ವೇ ಅಲ್ಲಿ ಹೋಗ್ತಾರೆ ಅಂತ ವಿಚಾರ ಇದೆ. ಇಲ್ಲಿ ನೀವು ದ್ವಿಪಥ ಮಾಡಿದ ಕೂಡಲೇ ಮತ್ತೊಂದು ಸಮಸ್ಯೆ ನಿಮಗೆ ಸೃಷ್ಟಿಯಾಗುತ್ತದೆ. ಅದನ್ನು ಯಾರೂ ಆಲೋಚನೆ ಮಾಡಲಿಲ್ಲ. ಲೇಡಿ ಗೋಶನ್ ಆಸ್ಪತ್ರೆ ಇರುವುದು ಈ ಬಂದರ್ ರಸ್ತೆಯಲ್ಲಿ, ಮಿಷನ್ ಸ್ಟ್ರೀಟ್ ಅಂತ ನಾವೇನು ಹೇಳ್ತೇವೆ, ಆ ರಸ್ತೆಯಲ್ಲಿ ಲೇಡಿ ಗೋಶನ್ ಆಸ್ಪತ್ರೆ ಇರುವುದು. ನೂರಾರು ರೋಗಿಗಳು ಅಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ಅಲ್ಲಿಗೆ ರೋಗಿಗಳನ್ನು ಕರ್ಕೊಂಡು ಹೋಗ್ಬೇಕಂತಾದರೆ ನೀವು ಈಗ ಇರುವ ವ್ಯವಸ್ಥೆಯಲ್ಲಿ ನೀವು ಸುತ್ತ ಬಳಸಿಕೊಂಡು ಬರಬೇಕು. ಆದರೆ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ನೀವು ಟವರ್ ಕ್ಲಾಕಲ್ಲಿ ರೈಟಿಗೆ ತಗೊಳ್ಳೋದೆ, ಹೆಡ್ಲೈಟ್ ಹಾಕಿ ಹಾರ್ನ್ ಹಾಕಿ ರೈಟಿಗೆ ತಗೊಳ್ಳೋದೆ, ಅದರಲ್ಲಿ ಏನು ಇದಿಲ್ಲ. ಎದುರಿನಿಂದ ಬರುವ ಬಸ್ಸುಗಳು ನೋಡ್ತಾರೆ, ಇಟ್ಸ್ ಎಮರ್ಜೆನ್ಸಿ. ಎಲ್ಲರಿಗೂ ಗೊತ್ತಾಗ್ತದೆ, ಮುನ್ನೆಚ್ಚರಿಕೆ ಇರ್ತದೆ. ಎಮರ್ಜೆನ್ಸಿ ವಾಹನ ಬರ್ತಾ ಇದೆ, ಆಂಬ್ಯುಲೆನ್ಸ್ ಬರ್ತಾ ಇದೆ, ಅಗ್ನಿಶಾಮಕ ದಳದ ವಾಹನ ಬರ್ತದೆ, ಪೊಲೀಸ್ ವಾಹನಗಳು ಬರ್ತವೆ ಅಂತ ಹೇಳುವಾಗ ಯಾವುದೇ ವಾಹನ ಚಲಾವಣೆ ಮಾಡುವಂತ ಚಾಲಕರು, ದ್ವಿಚಕ್ರ ಸವಾರರೇ ಇರ್ಬೋದು, ಅವರು ಒಮ್ಮೆ ಅಲರ್ಟ್ ಆಗ್ತಾರೆ. ಆಂಬ್ಯುಲೆನ್ಸ್ಗೆ ದಾರಿ ಬಿಡಬೇಕು ಎನ್ನುವಂಥ ಸಾಮಾನ್ಯ ಜ್ಞಾನ ನಮ್ಮವರಿಗೆ ಇದೆ. ಅಗ್ನಿಶಾಮಕ ದಳದ ವಾಹನಗಳಿಗೆ ದಾರಿ ಬಿಡಬೇಕು, ತೊಂದರೆ ಮಾಡಬಾರ್ದು ಎನ್ನುವುದು ಸಹ ಸಾಮಾನ್ಯ ಜ್ಞಾನ ಇದೆ. ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾವು ಇತರ ಯಾವ ವಾಹನ ಇದೆ ಆ ವಾಹನಕ್ಕೆ ದಾರಿ ಬಿಡಬೇಕಂತ ಇದೆ. ಆದ್ದರಿಂದಾಗಿ ಅದನ್ನು ದ್ವಿಪಥ ರಸ್ತೆಯನ್ನಾಗಿ ಮಾಡಿ ಮತ್ತೆ ಲಕ್ಷಾಂತರ ಹಣ ಪೋಲು ಮಾಡುವುದಕ್ಕಿಂತ ಬೇರೆ ರಸ್ತೆಗಳನ್ನು ನೀವು ಅಭಿವೃದ್ಧಿಪಡಿಸುವುದು ಉತ್ತಮ. ನೀವು ಅದಕ್ಕೆ ಪರ್ಯಾಯವಾಗಿ ಬೇರೆ ರಸ್ತೆಗಳು ನಿಮಗೆ ಅಲ್ಲಿ ದ್ವಿಪಥ ಮಾಡಿದರೆ ಲಾಭ ಏನು ಅಂತ ಕೇಳಿ, ಯಾವ ಲಾಭವೂ ಇಲ್ಲ. ರೈಲ್ವೆ ಸ್ಟೇಷನಿಗೆ ಹೋಗುವ ರಸ್ತೆ ಅಂತಾದರೆ ನೀವು ಪಾಂಡೇಶ್ವರದಿಂದ ಬಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ನೀವು ರೈಟಿಗೆ ಕಟ್ ಮಾಡಬೇಕು. ಅವರಿಗೆ ಅನುಕೂಲ ಇರುವುದೇನಂತ ಹೇಳಿದರೆ, ಪಾಂಡೇಶ್ವರದ ಕಡೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವವರಂತಾದ್ರೆ ಅಂತ ಹೇಳಿದೆ ನಾನು, ಅವರಿಗೆ ಅನುಕೂಲ ಏನಂತ ಹೇಳಿದರೆ ಅವರು ಹ್ಯಾಮಿಲ್ಟನ್ ಸರ್ಕಲ್ ದಾಟಿ, ರಾವಿಂಡ್ರ ಸರ್ಕಲ್ ದಾಟಿ, ಕ್ಲಾಕ್ ಟವರ್ ದಾಟಿ ಹೋಗುವುದೇ ಅವರಿಗೆ ಅನುಕೂಲ. ಹೊರತು ಇಲ್ಲಿ ದ್ವಿಪಥ ಮಾಡಿದರೆ ಅಲ್ಲಿಗೆ ಬಂದು ಅಲ್ಲಿಂದ ರೈಟಿಗೆ ಕಟ್ ಮಾಡುವಂಥದ್ದು. ಯಾಕಂದರೆ ಎದುರಿಂದ ಬರುವ ಇಲ್ಲಿಂದ ಸಿಗ್ನಲ್ ಲೈಟಿಂದ ಬರುವಂಥ ವಾಹನಗಳನ್ನು ಕಾದುಕೊಂಡು ನಿಂತು ಹೋಗಬೇಕಾದ ಅನಿವಾರ್ಯತೆ ಇರ್ತದೆ. ಆದ್ದರಿಂದಾಗಿ ನೀವು ಆ ಕಾರಣಕ್ಕಾಗಿ ಮತ್ತು ಅಗ್ನಿಶಾಮಕ ದಳದವರ ನೆಪವನ್ನು ಇಟ್ಟುಕೊಂಡು ಆ ರೀತಿಯ ಪ್ರಯತ್ನಗಳನ್ನು ಮಾಡಬಾರ್ದು. ಅದು ದುಂದು ವೆಚ್ಚವೇ ಹೊರತು ಬೇರೇನು ಅಲ್ಲ. ಯಾವುದೋ ಒಬ್ಬ ಕಾಂಟ್ರಾಕ್ಟರ್ ಒಂದು ಪ್ರಾಜೆಕ್ಟ್ ಇಟ್ಟಿದ್ದಾನೆ, ಅದರಲ್ಲಿ ಸ್ವಲ್ಪ ಕಮಿಷನ್ ಹೊಡಿಲಿಕ್ಕೆ ಇದೆ ಅಂತ ಹೇಳಿಕೊಂಡು ಇಂಥದ್ದೊಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. 5 ವರ್ಷಗಳ ಹಿಂದೆ ಇದೇ ಪ್ರಸ್ತಾವನೆಯನ್ನು ಇಟ್ಟೇ ಅಲ್ಲಿ ಅದನ್ನು ಏಕಮುಖ ರಸ್ತೆಯನ್ನು ಮಾಡಿದ್ದು. ಆಗಿನ ಜಿಲ್ಲಾಧಿಕಾರಿಗಳು ಒಂದು ರೀತಿಯಲ್ಲಿ
ಉತ್ತಮ ನಿರ್ಧಾರವನ್ನು ತಗೊಂಡು ಒಂದು ಏಕಮುಖ ರಸ್ತೆ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ ಒಂದು 5 ವರ್ಷಗಳ ಕಾಲ ಅದು ಆ ರೀತಿಯಾಗಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ನಡೀತಾ ಇದೆ. ಅದು ಅಲ್ಲದೆ ಅಲ್ಲಿ ಮಿನಿ ವಿಧಾನಸೌಧ ಇರುವುದರಿಂದ ರಸ್ತೆಯಲ್ಲಿ ನೀವು ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿದ್ರಿ ಮಿನಿ ವಿಧಾನಸೌಧದ ಎದುರು ಅಂತೇಳಿ. ಅದು ಈಗ ಪ್ರತಿಭಟನೆಯ ಸ್ಥಳ ಅಲ್ಲಿ ಕ್ಯಾನ್ಸಲ್ ಆಗಿ ಪುನಃ ಈಗ ಅದು ಪಡೀಲಿಗೆ ಹೋಗುವ ಸಾಧ್ಯತೆಗಳು ಇವೆ. ಯಾಕಂದರೆ ಅಲ್ಲಿ ಸೂಕ್ತ ಸ್ಥಳಾವಕಾಶ ಸಿಗಲಿಲ್ಲ ಅಷ್ಟೇ. ಈಗ ಸ್ಥಳಾವಕಾಶವನ್ನು ಅಲ್ಲಿ ಮಾಡಿದರೆ ಅಲ್ಲಿಗೆ ಹೋಗ್ತದೆ. ಆದರೆ ಇಲ್ಲಿ ತಹಸೀಲ್ದಾರ್ ಇದ್ದಾರೆ, ಉಪವಿಭಾಗಾಧಿಕಾರಿ ಅವರಿದ್ದಾರೆ. ಅದರಿಂದಾಗಿ ಇಲ್ಲಿ ಪ್ರತಿಭಟನೆಗೆ ಸೂಕ್ತ ಮತ್ತು ಸಿಟಿ ಮಧ್ಯೆ ಇದೆ, ಪ್ರತಿಭಟನೆಗೆ ಬರುವವರಿಗೆ ಅನುಕೂಲ ಆಗುತ್ತದೆ ಎನ್ನುವ ರೀತಿಯಲ್ಲಿ ಅಲ್ಲಿ ಕೊಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಿಮಗೆ ಅದನ್ನು ಅರ್ಧ ದಾರಿಯನ್ನು ನೀವು ಪ್ರತಿಭಟನೆಗೆ ಬಿಟ್ಟರೆ ಮತ್ತೆ ನಿಮಗೆ ಸಿಗುವುದು ಅರ್ಧನೇ ರಸ್ತೆ ವಾಹನಗಳಿಗೆ ಹೋಗ್ಲಿಕ್ಕೆ. ಯಾಕಂದರೆ ಹೆವಿ ವಾಹನಗಳು ಹೋಗ್ತಿರುವಂಥ ರಸ್ತೆ ಅದು. ನೀವು ಹಂಪನಕಟ್ಟೆಯಲ್ಲಿ ಅಲ್ಲಿ ವಾಹನ ಬ್ಲಾಕ್ ಆದರೆ ನೀವು ಹಂಪನಕಟ್ಟೆ ಸರ್ಕಲಲ್ಲಿ ವಾಹನ ಬ್ಲಾಕ್ ಆಗ್ತದೆ. ನೀವು ಹಂಪನಕಟ್ಟೆಯಲ್ಲಿ ನೀವು ಸಿಗ್ನಲ್ ಲೈಟ್ಗಳನ್ನು ಒಂದು ರೀತಿಯಲ್ಲಿ ತೆಗೆಯುವುದಂತಲೇ ಇತ್ತು. ಸಿಗ್ನಲ್ ಲೈಟ್ ಬೇಡ, ಫ್ರೀ ಸಿಗ್ನಲ್ ಅಂತ ಮಾಡಬೇಕು ಅಂತೇಳಿ. ಆದರೆ ಅನಿವಾರ್ಯ ಸಂದರ್ಭದಲ್ಲಿ ಜನರಿಗೆ ರಸ್ತೆ ದಾಟಬೇಕು, ಈ ರೀತಿಯ ಕಾರಣಕ್ಕಾಗಿ ಅಲ್ಲಿ ಸಿಗ್ನಲ್ ಲೈಟನ್ನು ಇಟ್ಟಿದ್ದಾರೆ. ಕೇವಲ ಜನರಿಗೆ ರಸ್ತೆ ದಾಟಲಿಕ್ಕಾಗಿ ಮಾತ್ರ ಅಲ್ಲಿ ಸಿಗ್ನಲ್ ಲೈಟ್ ಈಗ ಉಪಯೋಗ ಆಗ್ತಾ ಇರೋದು, ವಾಹನಗಳಿಗಾಗಿ ಅಲ್ಲ. ಯಾಕಂತ ಹೇಳಿದರೆ KS ರಾವ್ ರೋಡಿಂದ ಬರುವಂಥ ವಾಹನಗಳು ನೇರವಾಗಿ ಫಳ್ನೀರು ರೋಡಿಗೆ ಹೋಗುವಾಗಿಲ್ಲ. ಅದು ಏನಿದ್ರು ಲೈಟ್ ಹೌಸ್ ಹಿಲ್ ರೋಡಿಂದ ಹೋಗಬೇಕು. ಫಳ್ನೀರು ರೋಡಿಂದ ಬರುವ ವಾಹನಗಳು ನೇರವಾಗಿ AB ಶೆಟ್ಟಿ ಸರ್ಕಲ್ ಕಡೆಗೆ ಹೋಗಬೇಕು. ಅದು ಪುನಃ KS ರಾವ್ ರೋಡ್ಗೆ ಬರುವಾಗಿಲ್ಲ. ಒಂದು ವೇಳೆ KS ರಾವ್ ರೋಡ್ಗೆ ಬರಬೇಕಾದ್ರೆ ನೀವು ಟವರ್ ಕ್ಲಾಕ್ನಿಂದಲೇ ಕ್ರಾಸ್ ಹೊಡ್ಕೊಂಡು ಬರಬೇಕು. ಕೃಷ್ಣಭವನ ಸರ್ಕಲ್ನಿಂದ ಬರುವಂಥ ವಾಹನಗಳು ರೋಡ್ ಕ್ರಾಸ್ ಮಾಡಿ ಬರಬೇಕೇ ಹೊರತು ಬೇರೇನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದೊಂದು ಒಳ್ಳೆಯ ವ್ಯವಸ್ಥೆಯನ್ನು ಇಂದಿನ ಅಧಿಕಾರಿ ವರ್ಗ ಮಾಡಿತ್ತು. ಆ ಸಂದರ್ಭದಲ್ಲಿ ಹಲವು ಬಾರಿ ಮೀಟಿಂಗ್ಗಳಾಗಿತ್ತು, ಸ್ಪಾಟ್ ಇನ್ಸ್ಪೆಕ್ಷನ್ ಆಗಿತ್ತು. ಪೊಲೀಸ್ ಅಧಿಕಾರಿಗಳು ಗಂಟೆಗಳ ಕಾಲ ರಸ್ತೆಯಲ್ಲಿ ನಿಂತು ವಾಹನಗಳ ದಟ್ಟಣೆಯನ್ನು ಅವಲೋಕನ ಮಾಡಿದರು. ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ವಾಹನಗಳ ದಟ್ಟಣೆ ಇರ್ತದೆ ಅಂತೇಳಿ. ಬೆಳಗಿನ ಹೊತ್ತು ಎಷ್ಟು ಇರ್ತದೆ, ಪೀಕ್ ಅವರಲ್ಲಿ ಎಷ್ಟಿರ್ತದೆ, ಮಧ್ಯಾಹ್ನದ ಹೊತ್ತು ಎಷ್ಟಿರ್ತದೆ, ಸಂಜೆ ಹೊತ್ತು ಎಷ್ಟಿರ್ತದೆ, ರಾತ್ರಿ ವೇಳೆ ಹೇಗಿರ್ತದೆ, ಇದನ್ನು ಅಷ್ಟು ಅಧ್ಯಯನ ಮಾಡಿದ್ದಾರೆ. ಕೆಲವೊಂದು ಬುದ್ಧಿವಂತ ಪೊಲೀಸ್ ಅಧಿಕಾರಿಗಳಿದ್ದರು. ಕೇವಲ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಿಸ್ಟಮಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳೇ ಇಂತಹ ಬದಲಾವಣೆಗಳನ್ನು ಪರಿಣಾಮಕಾರಿಯಾಗಿ ಮಾಡುವುದು. ಬಾರಿಕೆಯವರಿಗೆ ಆಗೋದಿಲ್ಲ. ನಿಮಗೆ ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದರೆ, KS ರಾವ್ ರೋಡಲ್ಲಿ PM ರಾವ್ ರೋಡ್ ಅಂತಿದೆ, ಅದನ್ನು ಒನ್ ವೇ ಮಾಡಿದರು. ಆ ಕಡೆ ಶರವ್ ದೇವಸ್ಥಾನ ರಸ್ತೆ ಇದೆ, ಅದು ಒನ್ ವೇ ಮೊದಲಿಂದಲೂ ಅದೇ ರೀತಿ ಇತ್ತು. ಅದನ್ನು ಬದಲಾವಣೆ ಒಮ್ಮೆ ಮಾಡಿದರು. ಅಲ್ಲೊಂದು ಮೀಡಿಯಮ್ ಇತ್ತು, ಆ ಮೀಡಿಯಮನ್ನು ಕ್ಲೋಸ್ ಮಾಡಿದರು, ಓಪನ್ ಮಾಡಿದರು. ಓಪನ್ ಮಾಡಿ ಅದನ್ನು ಒನ್ ವೇ ಮಾಡಿ ಈ ಕಡೆ PM ರಾವ್ ರೋಡಲ್ಲಿ ಕೆಳಗಡೆಯಿಂದ ಒನ್ ವೇ ಮಾಡಿದರು. ಅದು 1-2 ದಿವಸದಲ್ಲೇ ಗೊತ್ತಾಯಿತು ಇದು ವೈಜ್ಞಾನಿಕ ಅಲ್ಲ ಅಂತ ಹೇಳಿ. 1-2 ದಿವಸದಲ್ಲೇ ಗೊತ್ತಾಯಿತು. ಸಾಮಾನ್ಯವಾಗಿ ಯಾರಿಗಾದರೂ ಗೊತ್ತಾಗುತ್ತೆ ಅದು ಅವೈಜ್ಞಾನಿಕ ಅಂತ ಹೇಳಿ. ಇಮಿಡಿಯೇಟ್ ಪುನಃ ಮೊದಲಿನ ಸ್ಥಿತಿಗೆ ಬಂತು. ಆ ರೋಡು ಡಿವೈಡರ್ ಏನಿತ್ತು ಅದನ್ನು ಒಡೆದದ್ದು ಮಾತ್ರ ಬಂತು, ಅದರಲ್ಲಿ ಲಾಭ ಮತ್ತೇನು ಬರಲಿ. ಈಗ 4 ಬ್ಯಾರಿಕೇಡ್ಗಳನ್ನು ಇಟ್ಟು ಅದನ್ನು ಕಟ್ಟಿ ಹಾಕಿದ್ದಾರೆ. ಆ ರೀತಿ ಮಾಡ್ತಾರೆ. ಅದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮಿನ ಅರಿವಿಲ್ಲದಂಥ ಅಧಿಕಾರಿಗಳು ಮಾಡುವಂತಹ ಗೊಂದಲಗಳು ಎಲ್ಲ ವ್ಯಾಪಾರಿಗಳಿಗೂ ಇದೆ. ನನ್ನ ಅಂಗಡಿಯ ಬಾಗಿಲಲ್ಲಿ ವಾಹನ ನಿಲ್ಲಬೇಕು, ನನಗೆ ಗಿರಾಕಿಗಳು ವಾಹನದಲ್ಲಿ ಅಲ್ಲಿಗೆ ಬರಬೇಕು, ಅಂಗಡಿಯಿಂದ ಸಾಮಾನು ಖರೀದಿಸಿ ಅಲ್ಲಿಂದಲೇ ಹೋಗಬೇಕು. ಎಲ್ಲ ವ್ಯಾಪಾರಿಗಳಿಗಿದೆ. ಅದು ವ್ಯಾಪಾರ ಧರ್ಮ, ವ್ಯಾಪಾರದ ಗುಟ್ಟು, ಆ ವ್ಯವಹಾರವನ್ನು ಬೆಳೆಸುವಂತಹ ಒಂದು ತಂತ್ರ. ಆದರೆ ಅದರಿಂದ ಬೇರೆಯವರಿಗೆ ಏನು ತೊಂದರೆ ಆಗ್ತದೆ ಅಂತೇಳಿ ಅವರು ಆಲೋಚನೆ ಮಾಡುವುದಿಲ್ಲ. ನಾನು ನನ್ನ ಅಂಗಡಿಗೆ ಬರುವಂಥ ಗ್ರಾಹಕರಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು, ಅವರಿಗೆ ಅನುಕೂಲ ಮಾಡಿ ಕೊಡಬೇಕಂತೇಳಿ ಯಾವ ಬಿಲ್ಡಿಂಗ್ನವನು ಅವನು ಮಾಡಿಲ್ಲ. ಅವನು ಬಿಲ್ಡಿಂಗ್ ಮಾಡಿದ್ದಾನೆ, ಅಂಗಡಿ ಕೋಣೆಗಳನ್ನು ಕಟ್ಟಿದ್ದಾನೆ, ಅದನ್ನು
ಒಂದು ಮಾರಾಟ ಮಾಡಿದ್ದಾನೆ ಇಲ್ಲದ್ರೆ ಬಾಡಿಗೆ ಕೊಟ್ಟಿದ್ದಾನೆ, ಅವನಿಗೆ ಬಾಡಿಗೆ ಬರ್ತದೆ. ಅಷ್ಟು ಬಿಟ್ಟು ಅವನಿಗೆ ಬೇರೆ ಜವಾಬ್ದಾರಿ ಇಲ್ಲ. ತನ್ನ ಬಾಡಿಗೆದಾರನ ಹಿತಾಸಕ್ತಿಯನ್ನು ಬಿಲ್ಡಿಂಗ್ ಓನರ್ ಯಾವತ್ತೂ ತಲೆಬಿಸಿ ಮಾಡಿಕೊಂಡಂತೆ ಇಲ್ಲ. ಇದರ ಪರಿಣಾಮವಾಗಿ ಮಂಗಳೂರಿನ ಎಲ್ಲ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಸೃಷ್ಟಿಯಾಗಿರೋದು. ರಸ್ತೆ ಬದಿಯಲ್ಲಿ ಪಾರ್ಕಿಂಗನ್ನು ನಾವು ಎಷ್ಟೋ ಸಮಯದಿಂದ ಬೊಬ್ಬೆ ಹಿಡಿತಾ ಇದ್ದೇವೆ. ನೀವು ರಸ್ತೆ ಬದಿಯ ಪಾರ್ಕಿಂಗನ್ನು ತೆಗೀರಿ. ಆದರೆ ರಸ್ತೆ ಬದಿಯ ಪಾರ್ಕಿಂಗನ್ನು ತೆಗೆದ್ರೆ ನೀವು ಎಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡ್ತೀರಿ? ಆಯಾ ಬಿಲ್ಡಿಂಗ್ನವರ ಜವಾಬ್ದಾರಿ ಅಂತ. ಆಯಾ ಬಿಲ್ಡಿಂಗ್ಗೆ ಬರುವಂಥ ಗ್ರಾಹಕರ ಪಾರ್ಕಿಂಗ್ ಜವಾಬ್ದಾರಿ ಆಯಾ ಬಿಲ್ಡಿಂಗ್ನವರದೇ ಹೊರತು ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿ ಅಲ್ಲ. ಸ್ಥಳೀಯ ಸಂಸ್ಥೆಗಳು ಯಾಕೆ ಆ ಜವಾಬ್ದಾರಿ ವಹಿಸ್ಕೊಳ್ಬೇಕು? ನೀವು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಕಟ್ಟಿ, ಈಗ ಅಂಪನಹಟ್ಟಿಯಲ್ಲಿ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಆಗ್ತಾ ಇದೆ, ಹಿಂದಿನ ಸೆಂಟ್ರಲ್ ಮಾರ್ಕೆಟ್ ಇದರಲ್ಲಿ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಆಗ್ತಾ ಇದೆ, ಅದು ಪ್ರಶ್ನೆ ಬೇರೆ. ಆ ಖಾಸಗಿ ಬಿಲ್ಡಿಂಗ್ಗಳಿಗೆ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಆ ಪಾರ್ಕಿಂಗ್ ಫೆಸಿಲಿಟಿಯಲ್ಲಿ ನೀವು ಅಂಗಡಿ ಕೋಣೆಗಳನ್ನು ನಿರ್ಮಿಸಿ ಬಾಡಿಗೆ ಕೊಟ್ಟಿದ್ದೀರಿ. ಪಾರ್ಕಿಂಗ್ ಅಂತ ಬರುವಂಥ ವಾಹನಗಳನ್ನು ರಸ್ತೆಯಲ್ಲಿ ನಿಲ್ಲಿಸ್ತೀರಿ. ಈ ವ್ಯವಸ್ಥೆಯನ್ನು ಮಂಗಳೂರಲ್ಲಿ ತೆಗೆದ್ರೆ ಮಂಗಳೂರಿನ ಎಲ್ಲ ಟ್ರಾಫಿಕ್ ಸಮಸ್ಯೆಗಳಿಗೆ ಮುಕ್ತಿ ಸಿಗ್ತದೆ. ಮತ್ತು ಒಂದು 40 ವರ್ಷದ ಹಿಂದೆ ನಿರ್ಮಾಣ ಆದಂಥ ಬಿಲ್ಡಿಂಗ್ಗಳಿವೆ, ಇಲ್ಲಂತಿಲ್ಲ. ಈಗ ಜ್ಯೋತಿ ಹತ್ರ ಇರುವಂಥ ಬಿಲ್ಡಿಂಗ್ಗಳು, ಬಲ್ಮಠ ರೋಡಲ್ಲಿ ಇರುವಂಥ ಬಿಲ್ಡಿಂಗ್ಗಳು, ಯಾವುದಕ್ಕೂ ಅದರ ಸ್ಕೆಚ್ಚಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ. ಆಗ ಮಹಾನಗರ ಪಾಲಿಕೆ ಇರಲಿಲ್ಲ, ನಗರಸಭೆ ಇದ್ದದ್ದು. ಆ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ನಿರ್ಮಾಣ ಆಗುವಾಗ ಆ ಸ್ಕೆಚ್ ಅನುಮೋದನೆಗೊಂಡಂಥ ನಕ್ಷೆ ಏನಿದೆ ಆ ನಕ್ಷೆಯಲ್ಲೇ ಪಾರ್ಕಿಂಗ್ ಇರಲಿಲ್ಲ. ಆಗ ಪಾರ್ಕಿಂಗ್ ಕಡ್ಡಾಯ ಆಗಿರಲಿಲ್ಲ, ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ಕಡ್ಡಾಯ ಆಗಿರಲಿಲ್ಲ. ಯಾವಾಗ ನಗರ ಬೆಳೀತಾ ಬಂತು, ಮಹಾನಗರ ಪಾಲಿಕೆ ಆಯಿತು, ಇಂಥ ಸಂದರ್ಭದಲ್ಲಿ ಎಲ್ಲ ಬಿಲ್ಡಿಂಗ್ಗಳಿಗೆ ಪಾರ್ಕಿಂಗ್ ಕಡ್ಡಾಯ ಆಯಿತು, ಹೊಸ ಹೊಸ ಬಿಲ್ಡಿಂಗ್ಗಳಿಗೆ. ಆದರೆ ಪಾರ್ಕಿಂಗ್ಗಳನ್ನ ನಕ್ಷೆಯಲ್ಲಿ ತೋರಿಸಿದಂಥ ಕಟ್ಟಡಗಳಲ್ಲೇ ಪಾರ್ಕಿಂಗ್ ಇಲ್ಲ. ಕಟ್ಟಡಗಳಲ್ಲಿ ತೋರಿಸಿದ್ದಾರೆ ಪಾರ್ಕಿಂಗ್ ಇದೆ ಅಂತೇಳಿ, ನಕ್ಷೆಯಲ್ಲಿ ತೋರಿಸಿದ್ದಾರೆ, ಅಂಥ ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ಇಲ್ಲ. ಅದರಿಂದಾಗಿ ನಿಮಗೆ ಅದೇ ಅಂಪನಗಟ್ಟೆ ಸರ್ಕಲಲ್ಲಿ ಒಂದು ಬಿಲ್ಡಿಂಗ್ ಇದೆ, ಧನ್ಯವಾದ ಅಂತೇಳಿ. ಆ ಬಿಲ್ಡಿಂಗಿನ ಪಾರ್ಕಿಂಗ್ನಲ್ಲಿ ಅಂಗಡಿ ಇದೆ. ಅದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಡೋರ್ ನಂಬರ್ ಕೊಟ್ಟಿದೆ. ಆ ಬಿಲ್ಡಿಂಗನ್ನು ಒಡಿಬೇಕು ಅಂತ ಹೇಳಿ ಹೈಕೋರ್ಟ್ ಆರ್ಡರ್ ಮಾಡಿತ್ತು ಮಹಾನಗರ ಪಾಲಿಕೆಗೆ. ಆಯ್ತಾ, ಮತ್ತೆ ಅದನ್ನು ಅವರು ಹೈಕೋರ್ಟಲ್ಲಿ ಏನೋ ಇದು ಮಾಡಿ ಮತ್ತು ಅದಕ್ಕೆ ಏನೋ ದಂಡ ಗಿಂಡ ಕಟ್ಟಿ ಅದನ್ನು ಸಕ್ರಮಗೊಳಿಸಲಾಗಿದೆ. ನೀವು ಅದು ತಪ್ಪದಿಲ್ಲ, ಕಾನೂನಲ್ಲಿ ಅವಕಾಶಗಳಿತ್ತು, ಅವರು ಅದನ್ನು ಬಳಸ್ಕೊಂಡಿದ್ದಾರೆ. ಹಾಗೆ ಆಗಿದೆ. ಅದರಿಂದಾಗಿ ನೀವು ಯಾವುದೇ ಒಂದು ರಸ್ತೆಯನ್ನು ನೀವು ಇದ್ದ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಾಗ, ಈ ಹಿಂದೆ ಇರಲಿಲ್ವ? ಇತ್ತು. ಈ ಹಿಂದೆ ಇದ್ದ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ವ್ಯತ್ಯಾಸಗಳಿವೆ. ಆಗ ಮಂಗಳೂರು ನಗರದಲ್ಲಿ ಎಷ್ಟು ವಾಹನಗಳಿತ್ತು ಅಂತ ಲೆಕ್ಕ ಹಾಕಿದರೆ ಈ 5 ವರ್ಷದಲ್ಲಿ ಎಷ್ಟು ವಾಹನಗಳು ಜಾಸ್ತಿ ಆಗಿದೆ ಅಂತ ಲೆಕ್ಕ ಹಾಕಿ. ನೀವು ಆಗ ರಸ್ತೆ ಇದ್ದದ್ದು 12 ಫೀಟು, ಈಗ ನಾವು 24 ಫೀಟ್ ರಸ್ತೆ ಮಾಡಿದೆ ಅಂತ ಹೇಳಿದರೆ ಅಷ್ಟೇ ಸಂಖ್ಯೆಯಲ್ಲಿ ವಾಹನಗಳು ಹೆಚ್ಚಾಗಿದೆ. ವಾಹನಗಳ ಸಂಖ್ಯೆಯು ಅಷ್ಟೇ ಡಬಲ್ ಆಗಿದೆ, ಇಲ್ಲದ ಟ್ರಿಬಲ್ ಆಗಿದೆ. ಅದರಿಂದಾಗಿ ನೀವು ರಸ್ತೆಗೆ ಇಳಿಯುವಂಥ ವಾಹನಗಳಿಗೆ ರಸ್ತೆ ಫೆಸಿಲಿಟಿಯನ್ನು ಕೊಡುವಾಗ ನೀವು ಎಲ್ಲವನ್ನೂ ಆಲೋಚನೆ ಮಾಡಿಕೊಂಡೇ ಕೊಡಬೇಕಾಗ್ತದೆ. ಆದರೆ ಈಗ ಇರುವಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವುದು ಅದು ಇನ್ನಷ್ಟು ಅಧ್ವಾನಗಳಿಗೆ ಕಾರಣ ಆಗ್ತದೆ. ಈಗ ಸುಸೂತ್ರ ಆಗಲಿಕ್ಕೆ ಅವರು ಬದಲಾವಣೆ ಮಾಡಿದರೆ ಒಪ್ಪುವಂಥದ್ದೇ, ಇಲ್ಲಂತ ಅಲ್ಲ. ಕೇಸರಾವ್ ರಸ್ತೆಯನ್ನು ಸಹ ಒನ್ ವೇ ಮಾಡಬೇಕಂತ ಇದೆ. ಬಹುತೇಕ ರಸ್ತೆಗಳನ್ನು, ಮಂಗಳೂರಿನ ಸಿಟಿ ಒಳಗಿನ ರಸ್ತೆಗಳನ್ನು ಒನ್ ವೇ ಮಾಡಿದರೆ ಹಲವು ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ ಅಂತಲೂ ಒಂದು ವಾದ ಇದೆ, ಇಲ್ಲಂತ ಇಲ್ಲ. ನೀವು ಹಾಗಿದ್ರೆ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗಬಹುದಾ ಅಂತ? ಆ ರೀತಿ ಮಾಡಿದರೆ ಮುಕ್ತಿ ಸಿಗುತ್ತೆ. ಯಾಕಂದರೆ ಎಲ್ಲ ರಸ್ತೆಗಳನ್ನು ಒನ್ ವೇ ಮಾಡಿದರೆ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗ್ತದೆ. ಆದರೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಸುತ್ತು ಬಳಸಿ ಬರಬೇಕಾಗ್ತದೆ. ಬೆಂಗಳೂರಲ್ಲಿ ಸಾಂಗ್ಲಿಯಾನ ಅವರು, ಆ್ಯಕ್ಚುಲಿ ಸಾಂಗ್ಲಿಯಾನ ಅಂತ ಕೇಳಿರ್ಬೋದು, ಹಿರಿಯ ಪೊಲೀಸ್ ಅಧಿಕಾರಿ, ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಬೆಂಗಳೂರು ಸಿಟಿ ಕಮಿಷನರ್ ಆಗಿದ್ದರು, ಸಿಟಿ ಪೊಲೀಸ್ ಕಮಿಷನರ್. ಅವರ ಕೆಲವು ಸಾಹಸ ಕಥೆಗಳೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹರಿದಾಡ್ತಿತ್ತು. 2 ಚಲನಚಿತ್ರಗಳು ಬಂದಿತ್ತು ಶಂಕರ್ ನಾಗ್.
ಅಭಿನಯದ 2 ಚಲನಚಿತ್ರಗಳು ಸಹ ಹೌದು. ಅವರ ಹೆಸರಿನಲ್ಲಿ ಬಂದಿತ್ತು. ಹ್ಮ್. ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರದಿಂದ BJPಯಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿ ಲೋಕಸಭೆಗೂ ಹೋಗಿದ್ದರು. ಹ್ಮ್. ಅಂತ ಕಲರ್ಫುಲ್ ಪೊಲೀಸ್ ಅಧಿಕಾರಿ. ಹ್ಮ್. ಆಯಿತಾ, ಹ್ಮ್. ಅವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡ ಕೂಡಲೇ ಒಂದು ಆದೇಶ ಹೊರಟಿಬಿಟ್ರು. ಹ್ಮ್. ಬೆಂಗಳೂರು ನಗರದ ಎಲ್ಲ ಪ್ರಮುಖ ರಸ್ತೆಗಳು, ಹ್ಮ್. ಅಂದರೆ ಅಂಬೇಡ್ಕರ್ ಬೀದಿ ಅಂದರೆ ವಿಧಾನಸೌಧ ಇರುವಂಥ ರಸ್ತೆ, ರಾಜಭವನ ರಸ್ತೆ, ಹ್ಮ್. ನೃಪತುಂಗ ರಸ್ತೆ, ಯಾಕಂದರೆ ಪೊಲೀಸ್ ಹೆಡ್ ಕ್ವಾರ್ಟರ್ ಇರುವಂಥ ರಸ್ತೆ, ಹ್ಮ್. ಎಲ್ಲ ರಸ್ತೆಗಳನ್ನು ಒನ್ ವೇ ಮಾಡಿ ಹಾಕಿದರು. ಹ್ಮ್. ಒನ್ ವೇ ಏನಿದೆ ನೀವು ಸುತ್ತ ಬಳಸ್ಕೊಂಡು ಬರಬೇಕು, ಹ್ಮ್. 2 ವೇ ಇಲ್ಲ ಅಂತ ಹೇಳಿ. ಅದರ ಎಫೆಕ್ಟ್ ಎಲ್ಲಿಗೆ ಯಾರಿಗೆ ಬಂತು ಅಂತ ಹೇಳಿದ್ರೆ, ಹ್ಮ್. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಅದರ ಎಫೆಕ್ಟ್ ತಟ್ಟಿತ್ತು, ಸುರಿಗೆ ತಟ್ಟಿತ್ತು ಅವರಿಗೆ. ಹ್ಮ್. ಅದು ತಮಾಷೆ. ಹ್ಮ್. ಯಾಕಂತ ಹೇಳಿದರೆ ರಸ್ತೆಯ ನೃಪತುಂಗ ರಸ್ತೆಯ ಎಡಬದಿಗೆ ಹ್ಮ್. ಪೊಲೀಸ್ ಮಹಾನಿರ್ದೇಶಕರ ಕಚೇರಿ, ಇದು ಹೆಡ್ ಕ್ವಾರ್ಟರ್, ಹ್ಮ್. ಪೊಲೀಸ್ ಹೆಡ್ ಕ್ವಾರ್ಟರ್ ಇರೋದು ಹ್ಮ್. ರಸ್ತೆಯ ಎಡಬದಿಗೆ. ಹ್ಮ್. ಅವರ ಸರ್ಕಾರಿ ಬಂಗಲೆ ಕ್ವಾರ್ಟರ್ಸು ಹ್ಮ್. ಅದೇ ಇರೋದು ರಸ್ತೆಯ ಬಲಬದಿಗೆ. ಹ್ಮ್. ಆಯಿತಾ, ಹ್ಮ್. ಸಾಮಾನ್ಯವಾಗಿ ಅವರು ಆಫೀಸಿಂದ ರೋಡ್ ದಾಟಿದರೆ ಮನೆಗೆ ಹ್ಮ್. ನಡ್ಕೊಂಡೇ ಹೋಗ್ಬೋದು. ಹ್ಮ್. ಆದರೆ ಆ ಹಿರಿಯ ಅಧಿಕಾರಿಗಳಿಗೆ ಆ ವ್ಯವಧಾನ ಇರೋದಿಲ್ಲ. ಹ್ಮ್. ಅವರು ಕಾರಲ್ಲಿ ಹ್ಮ್. ಹೋಗಬೇಕು. ಹ್ಮ್. ಆ ಕಾರು ಸೀದಾ ಹೊರಗೆ ಬಂದಾಗ ಕೂಡಲೇ ಅಲ್ಲಿ ಪೊಲೀಸನವ ನಿಂತಿರ್ತಾನೆ, ವೆಹಿಕಲ್ ಸ್ಟಾಪ್ ಮಾಡ್ತಾನೆ, ರೋಡು ಕ್ರಾಸ್ ಮಾಡ್ತಾನೆ, ಮನೆಗೆ ಹ್ಮ್. ಹೋಗ್ತಾ ಇತ್ತು. ಹ್ಮ್. ಆಯಿತಾ, ಯಾವಾಗ ಆ ರಸ್ತೆಯನ್ನು ನಗರ ಪೊಲೀಸ್ ಆಯುಕ್ತರು ಒನ್ ವೇ ಮಾಡಿದ್ರ ಹ್ಮ್. ಇವರಿಗೆ ಆ ಕಡೆ ದಾಟ್ಲಿಕ್ಕೆ ಆಗೋದಿಲ್ಲ. ಹ್ಮ್. ಇವರು ಲೆಫ್ಟ್ ಸೈಡಿಂದ ಹೋಗಿ ಹ್ಮ್. ಅಲ್ಲೊಂದು ಅಲ್ಸರ್ಗೇಟ್ ಪೊಲೀಸ್ ಸ್ಟೇಷನ್ ಇರುವ ಒಂದು ಸರ್ಕಲ್ ಇದೆ, ಹ್ಮ್. ಆ ಸರ್ಕಲ್ ದಾಟಿ ಈಚೆಗೆ ಬರಬೇಕು. ಮಿನಿಮಮ್ ಒಂದು ಅರ್ಧ ಕಿಲೋಮೀಟರ್ ಹ್ಮ್. ಆಗುತ್ತೆ. ಹ್ಮ್. ಸರಿಗೆ ಎಫೆಕ್ಟ್ ಆದ್ದು ಅಲ್ಲಿಗೆ. ಹ್ಮ್. ಅವರು ಮೊಬ್ಬ ಹಿಡಿದ್ರು, ಯಾರನ್ನು ಕೇಳಿ ಹೇಳಿದ್ದಾರೆ ಅಂತ ಹೇಳಿ. ಹ್ಮ್. ಬೆಂಗಳೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಅಂದರೆ ಹೇಳಿದರೆ ಹ್ಮ್. DGಗಿಂತ ಕೆಳಗಿನ ರ್ಯಾಂಕಿನ ಅಧಿಕಾರಿ, ಹ್ಮ್. ಅದು ಒಂದೇ ಸ್ಟೆಪ್ ಕೆಳಗಿರೋದು. ಹ್ಮ್. ಅವರು ADGP ದರ್ಜೆ ಅಧಿಕಾರಿ. ಹ್ಮ್. ಅದರಿಂದಾಗಿ ಅವರು ಹೇಳಿದರು. ಹ್ಮ್. ಮತ್ತು ಅದು ಸರ್ಕಾರಿ ಮಟ್ಟಕ್ಕೆ ಹೋಗಿ ಮತ್ತು ಅದನ್ನು ಅವರು ವಾಪಸ್ ತೆಗೆದರು. ಆದರೆ ಈಗಲೂ ಬೆಂಗಳೂರಲ್ಲಿ ಕೆಲವು ರಸ್ತೆಗಳು ಒನ್ ವೇ ಆಗಿರುವುದು ಮತ್ತು ಸರ್ಕಲ್ಗಳನ್ನು ತೆಗೆದಿರುವುದು ಸಹ ಆ ಕಾಲದಲ್ಲಿ. ನೀವು ವೃತ್ತಗಳಿರ್ತವಲ್ಲ, ಆ ವೃತ್ತಗಳನ್ನು ಬೆಂಗಳೂರಲ್ಲಿ ತೆಗೆದದ್ದು ಸಹ ಆ ಕಾಲದಲ್ಲಿ. ಬೆಂಗಳೂರಿನಲ್ಲಿ ಬಹುತೇಕ ವೃತ್ತಗಳನ್ನು ಆ ಕಾಲದಲ್ಲಿ ಡೆಮಾಲಿಷ್ ಮಾಡಲಾಗಿತ್ತು. ಯಾಕಂತ ಹೇಳಿದರೆ ವಾಹನ ಚಾಲನೆಗೆ ತೊಂದರೆ ಆಗುತ್ತದೆ ಮತ್ತು ವಿಶಾಲವಾದ ಜಾಗ ಸಿಗುತ್ತದೆ ಅಂತೇಳಿ. ಇಲ್ಲದೊಂದು ವೃತ್ತ ಅಂತ ಆದರೆ ಆ ವೃತ್ತವನ್ನು ಸುತ್ತೊಡ್ಕೊಂಡು ಹೋಗಬೇಕು. ವೃತ್ತ ಇಲ್ಲಂತಾದರೆ ನೀವು ನೇರವಾಗಿ ಹೋಗ್ಲಿಕ್ಕೆ ಆಗ್ತದೆ. ಆದ್ದರಿಂದ ಅಂಥ ಸಂಚಾರಿ ನಿಯಮಗಳನ್ನು ಬದಲಾವಣೆ ಮಾಡೋದು, ಸುಧಾರಣೆ ಮಾಡೋದು ಎಲ್ಲವೂ ಪೊಲೀಸ್ ಅಧಿಕಾರಿಗಳ ಇದರಲ್ಲಿ ಇರ್ತದೆ. ಇದೀಗ ಏನು ಕ್ಲಾಕ್ ಟವರ್ ರಸ್ತೆ ಇವಾಗ ಅಂದಿನ ಏನು ಏಕಮುಖ ಸಂಚಾರ ಇತ್ತು, ಆವಾಗ ಕೂಡ ಏನು ಹಲವಾರು ಕಾರಣಗಳನ್ನು ಕೂಡ ನೀಡಿದ್ರು. ಇವಾಗ ಏನು ದ್ವಿಮುಖ ರಸ್ತೆ ಮಾಡಬೇಕು ಅಂತ ಏನು ನಿರ್ದೇಶನ ಕೂಡ, ಅಥವಾ ಮೊನ್ನೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಕೂಡ ಮಾಡಿದ್ರು, ಆವಾಗ ಕೂಡ ಏನು ಅದಕ್ಕೆ ಹಲವಾರು ಕಾರಣಗಳನ್ನು ಕೂಡ ನೀಡ್ತಾರೆ ಸರ್. ನೋಡಿ, ಯಾವುದೇ ಒಂದು ಸಂಚಾರಿ ನಿಯಮಗಳನ್ನು ಬದಲಾವಣೆ ಮಾಡುವಾಗ ಒಂದು ಕಾರಣ ಬೇಕೆ, ಯಾವುದಾದ್ರೂ ಒಂದು ಕಾರಣ ಬೇಕು. ಕಾರಣಗಳಿಲ್ಲದೆ ಯಾವುದನ್ನು ಕಾರ್ಯಗತಗೊಳಿಸಲಿಕ್ಕೆ ಆಗೋದಿಲ್ಲ. ಇಂಪ್ಲಿಮೆಂಟೇಷನ್ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಯಾರಾದರೂ ಒಬ್ಬ ಅಧಿಕಾರಿ ಒಂದು ರೀತಿಯಲ್ಲಿ ಅದನ್ನು ಆಲೋಚನೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ. ಆ ರಿಪೋರ್ಟು ಸಂಬಂಧಪಟ್ಟ ಫೈಲಿಗೆ ಹೋಗ್ತದೆ ಮತ್ತು ಅದು ಮೀಟಿಂಗ್ಗೆ ಬರುತ್ತೆ. ಮೀಟಿಂಗಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆಗುವಾಗ ಏನು ಮಾಡಬೇಕು ಅಂತ ಹೇಳಿದರೆ ಅದರ ಕಾರ್ಯಸಾಧನೆ ಏನು, ಅದರ ಅಗತ್ಯತೆ ಏನು, ಈಗ ಇರುವ ವ್ಯವಸ್ಥೆ
ಅಲ್ಲಿ ಇರುವಂಥ ತೊಂದರೆಗಳು ಏನು, ಇದನ್ನು ಕೂಲಂಕಷವಾಗಿ ಚರ್ಚೆ ಮಾಡಬೇಕು. ಎಲ್ಲರಲ್ಲೂ ಒಮ್ಮತ ಅಭಿಪ್ರಾಯ ಬಂದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು. ಈ ಹಿಂದೆ ಅದನ್ನು ಏಕಮುಖ ಸಂಚಾರ ರಸ್ತೆಯಾಗಿ ಮಾಡುವಾಗಲೂ ಅದೇ ರೀತಿಯ ಮಾನದಂಡವನ್ನು ಮಾಡಲಾಗಿತ್ತು. ಒಂದು ವರದಿ, ಟ್ರಾಫಿಕ್ ಪೊಲೀಸರಿಂದ ಒಂದು ವರದಿಯನ್ನು ಕೇಳಲಾಗಿತ್ತು. ವರದಿ ಮೇಲೆ ರಸ್ತೆ ಸುರಕ್ಷತಾ ಸಮಿತಿಯವರು ಸೇರಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ಅದರ ಬಗ್ಗೆ ತೀರ್ಮಾನ ಆಗಿ ಅದನ್ನು ಅನ್ವಯ ಮಾಡಿರೋದು. ಈಗ ಪುನಃ ಅದನ್ನು ದ್ವಿಮುಖ ಮಾಡೋದು ಸಹ ಅದೇ ರೀತಿಯ ಪ್ರಕ್ರಿಯೆಯಲ್ಲೇ ಮಾಡೋದು. ನಾವು ಹೇಳುವುದು ಏನಂತ ಹೇಳಿದರೆ, ಇದರ ಅಗತ್ಯತೆ ಏನಿದೆ ಅಂತ. ಎಲ್ಲಾದರೂ ವಾಹನಗಳ ದಟ್ಟಣೆ ಸೃಷ್ಟಿಯಾಗ್ತದ? ಈಗ 5 ವರ್ಷದಿಂದ ಏನೂ ಆಗಿಲ್ಲ ಆ ಥರ. ಅದೇ 5 ವರ್ಷ ಅಲ್ಲ, ಇನ್ನು 10 ವರ್ಷಕ್ಕೂ ಆ ರಸ್ತೆಯಲ್ಲಿ ವಾಹನ ದಟ್ಟಣೆ ಸೃಷ್ಟಿಯಾಗುವುದಿಲ್ಲ. ಒಂದು ವೇಳೆ ಸೃಷ್ಟಿ ಆಗ್ತದಂತ ಆದರೆ ನೀವು ಆ ಬಸ್ಸುಗಳನ್ನು ನಿಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ರಸ್ತೆ ಬಲಬದಿಗೆ, ಅದನ್ನು ನೀವು ಶಿಫ್ಟ್ ಮಾಡಿಸಿದ್ರೆ ಆಯಿತು. ಬೇರೆ ಎಲ್ಲ ಕಡೆಯಲ್ಲಿ ನಿಲ್ಲಿಸುವಂಥದ್ದು ಮಾಡಿಸ್ಬೋದು, ಆಯಿತಾ? ಅದಕ್ಕೂ ಜಾಗ ಇಲ್ಲ, ಒಂದು ನೆಲ್ಲಿಕಾಯಿ ರೋಡಲ್ಲಿ ನಿಲ್ಲಿಸಬೇಕು, ಬೇರೆ ಎಲ್ಲೂ ನಿಲ್ಲಿಸಿಗೆ ಜಾಗ ಇಲ್ಲ. ಇಲ್ಲಂದರೆ ಹಳೆ DC ಆಫೀಸಿನ ಒಳಗೆ ನಿಲ್ಲಿಸಬೇಕು. ಅಲ್ಲಿ ಏನು ಸಮಸ್ಯೆ ಇಲ್ಲ, DC ಆಫೀಸಲ್ಲಿಂದ ಶಿಫ್ಟ್ ಆಗಿರೋದ್ರಿಂದ ಅಲ್ಲಿ ಆ ಸಮಸ್ಯೆ ಇಲ್ಲ. ಯಾಕಂದರೆ ಅಷ್ಟು ಜಾಗಗಳು ಖಾಲಿ ಇದೆ, ಅಲ್ಲಿ ಯಾವುದೇ ರೀತಿಯ ಸರ್ಕಾರಿ ಚಟುವಟಿಕೆಗಳಿಲ್ಲ, ಆದ್ದರಿಂದ ಆ ಜಾಗ ಖಾಲಿ ಇದೆ. ಇನ್ನು ಮುಂದಕ್ಕೆ ಹಳೆಯ DC ಆಫೀಸ್ ಕಚೇರಿಯನ್ನು ಸ್ಮಾರಕ ಮಾಡುವುದಾಗಲಿ, ಈಗಿನ DC ಆಫೀಸ್ ಕಚೇರಿಯನ್ನು ಇದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸಿಗೆ ನೀಡುವುದಾಗಲಿ, ಆ ಸಂದರ್ಭದಲ್ಲಿ ವಾಹನ ದಟ್ಟಣೆಗಳು ಬರ್ಬೋದೇ ಹೊರತು ಇಲ್ಲದೆ ಬರೋದಿಲ್ಲ. ಇಲ್ಲ ಅಲ್ಲಿ ಮಾಡಬೇಕು, ಅಲ್ಲಿ ಕೊಂಡೋಗಿ ಇಟ್ಟರೆ ಮತ್ತೆ ಅದು ಪರ್ಮನೆಂಟ್ ಆಗುತ್ತೆ. ಅದಕ್ಕೆ ಜಿಲ್ಲಾಡಳಿತ ಅವಕಾಶ ಕೊಡೋದಿಲ್ಲ. ಅದರಿಂದಾಗಿ ಅದು ಈ ರಸ್ತೆಯ ಬದಿಗೆ ಅದಕ್ಕೆ ಪರ್ಮನೆಂಟು. ಇನ್ನು ಮುಂದಕ್ಕೆ ಏನಾದರೂ ಸರ್ವಿಸ್ ಬಸ್ ಸ್ಟ್ಯಾಂಡು ಪಂಪ್ವೇಲಿಗೆ ಶಿಫ್ಟ್ ಆದ ನಂತರ, ಅದು ಯಾಕಂದರೆ ಆ ಯೋಜನೆ ಈಗಾಗಲೇ 15 ವರ್ಷ ಆಗಿದೆ ಪ್ಲ್ಯಾನಿಗೆ, ಅದೇನಾದರೂ ಇಂಪ್ಲಿಮೆಂಟ್ ಆದರೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ತರುವುದಂತ ಹೇಳಿದ್ದಾರೆ. ಅದೊಂದು ವೇಳೆ ಆದರೆ ಅಂದರೆ ಇನ್ನೂ ಒಂದು 10 ವರ್ಷ ಹೋಗ್ಬೋದು. ಆ ಸಂದರ್ಭದಲ್ಲಿ ಅದು ಫ್ರೀ ಆಗ್ಬೋದು, ಬಿಟ್ಟರೆ ಬೇರೆ ಏನಿಲ್ಲ. ಈಗ ಏನೇನೆಂದರೆ ಇದು ಸಮನ್ವಯದ ಕೊರತೆ ಅಥವಾ ದೂರದೃಷ್ಟಿಯ ಕೊರತೆಯಿಂದ ಈ ಬದಲಾವಣೆ ಏನಾದರೂ ನಡೀತದ ಅಂತ? ಖಂಡಿತವಾಗಿಯೂ ಹೌದು. ಯಾಕಂತ ಹೇಳಿದರೆ ಇದು 2 ಇಲಾಖೆಗಳ ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ಇಲ್ಲ. ಯಾಕಂತ ಹೇಳಿದರೆ ಒಂದು ಪ್ಲ್ಯಾನ್ ರೂಪಿಸುವುದು ಪೊಲೀಸ್ ಇಲಾಖೆ ಒಂದು ರಿಪೋರ್ಟ್ ಕೊಡ್ತದೆ, ಅವರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿರ್ತದೆ. ಗ್ರೌಂಡ್ ರಿಯಾಲಿಟಿ ಗೊತ್ತಿರೋದು ಪೊಲೀಸ್ ಇಲಾಖೆಗೆ. ಎಲ್ಲಿ ತೊಂದರೆ ಆಗುತ್ತದೆ, ಎಲ್ಲಿ ಬ್ಲಾಕ್ ಆಗ್ತದೆ, ಎಲ್ಲಿಂದ ವಾಹನಗಳನ್ನು ಒಯ್ಯೋಟ ಮಾಡಬೇಕು, ಇದು ಎಲ್ಲವೂ ಅಂದಾಜಿಗೆ ಬರುವುದು, ಗಮನಕ್ಕೆ ಬರುವುದು ಪೊಲೀಸ್ ಇಲಾಖೆದೆ. ಆದ್ದರಿಂದ ಆ ಇಲಾಖೆಯ ಅಧಿಕಾರಿಗಳು ಅವರ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಗಳನ್ನ ಇರ್ತದೆ. ಸರ್ ಈಗೀಗ ತೊಂದರೆ ಆಗ್ತದೆ, ಅದನ್ನು ಈ ರೀತಿಯಾಗಿ ಮಾಡಬಹುದು ಅಂತ ಹೇಳಿ. ಆದರೆ ಏಕೆ ಪೊಲೀಸ್ ಕಮಿಷನರು ಅದನ್ನು ಆದೇಶ ಮಾಡಲಿಕ್ಕೆ ಬರುವುದಿಲ್ಲ. ಅವರಿಗೆ ಎಷ್ಟೇ ಅಧಿಕಾರ ಇದ್ದರೂ ಸಹ ಅದನ್ನು ಆದೇಶ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಹಾಗೆ ಅಂತಹ ಒಂದು ಬದಲಾವಣೆಗಳನ್ನು ಅವರು ಕಂದಾಯ ಇಲಾಖೆಯ ತಲೆಗೆ ಹಾಕಬೇಕು. ಅಲ್ಲಿ ಅದಕ್ಕೊಂದು ಸಮಿತಿ ಇದೆ, ರಕ್ಷಾ ಸುರಕ್ಷತಾ ಸಮಿತಿ ಅಂತೇಳಿ, ಅದರ ಮೀಟಿಂಗ್ ಆಗಬೇಕು. ಅದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ DC ಅವರಿಗೆ ಪುರುಸೊತ್ತಿರುವಾಗ ಆ ರೀತಿಯ ಮೀಟಿಂಗ್ಗಳಾಗೋದು ಅದು. ಯಾಕಂದರೆ ಅದಕ್ಕೆ ನಿರ್ದಿಷ್ಟವಾದ ಸಮಯ ಇಲ್ಲ. ಅದರಿಂದ ಆ ಮೀಟಿಂಗಲ್ಲಿ ಇಂಥ ಒಂದು ತೀರ್ಮಾನಗಳು ಆಗುತ್ತೆ. ಆ ತೀರ್ಮಾನಗಳಿಗೆ ತಲೆಯೂ ಇರುವುದಿಲ್ಲ, ಬುಡವೂ ಇರುವುದಿಲ್ಲ. ಪೊಲೀಸರು ಕೊಟ್ಟಂತ ಏನು ರಿಪೋರ್ಟ್ ಇದೆ ಅದು ಗ್ರೌಂಡ್ ರಿಯಾಲಿಟಿಯ ರಿಪೋರ್ಟ್ ಆಗಿರ್ತದೆ. ಅದನ್ನು ಅಲ್ಲಿ ಬದಲಾವಣೆ ಮಾಡಲಾಗ್ತದೆ. ನೀವು ಒಂದು ಕಡೆಯಲ್ಲಿ ನೀವು ಅನ್ವಯ ಮಾಡಿದ್ದೀರಂತಾದರೆ ಎದುರಿಗೆ ಬರುವಂಥ ವಾಹನಗಳಿಗೆ ನೀವು ಪರ್ಯಾಯ ವ್ಯವಸ್ಥೆ ಏನು ಮಾಡಿದ್ದೀರಿ ಅಂತಲೂ ಹೇಳ್ತಾರೆ, ಕೇಳಬೇಕು. ಆಗ ಅವ್ರು ಹೇಳ್ತಾರೆ ಅವರು ಈ ರೀತಿಯಾಗಿ ಹೋಗ್ಲಿಕ್ಕೆ ಅವಕಾಶಗಳಿವೆ. ಆದರೆ ಈ ವಾಹನಗಳು ಆ ರಸ್ತೆಗೆ ಹೋದಾಗ ಆ ರಸ್ತೆಯಲ್ಲಿ ದಟ್ಟಣೆ ಸೃಷ್ಟಿ ಆಗ್ತದೆ ಅಂತ ನೋಡ್ತಾರೆ. ಇಲ್ಲ, ದಟ್ಟಣೆ ಸೃಷ್ಟಿ ಆಗೋದಿಲ್ಲ,
ಸಲೀಸಾಗಿ ಹೋಗ್ಬೋದು ಅಂತೇಳಿ. ನಿಮಗೆ ವಾಹನಗಳು ಸಲೀಸಾಗಿ ಹೋಗ್ತಾ ಇದ್ದರೆ ರಸ್ತೆಯಲ್ಲಿ ಯಾವುದೇ ರೀತಿಯ ದಟ್ಟಣೆಗಳು ಸೃಷ್ಟಿಯಾಗುವುದಿಲ್ಲ, ಸಹಜವಾಗಿ ಹೋಗ್ತದೆ. ನಿಮಗೆ ಇಲ್ಲಿ KPT ಹತ್ರ ಸಿಗ್ನಲ್ ಲೈಟ್ ಹಾಕಬೇಕಂತ ತೀರ್ಮಾನ ಹಳದು, ಹೊಸದೇನಲ್ಲ. ಸುಮಾರು 15 ವರ್ಷಗಳ ಹಿಂದೆ PH ರಾಣೆ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಎಡಿಷನಲ್ SP ಆಗಿದೆ, 15-20 ವರ್ಷದ ಹಿಂದೆ. ಅವರು ಪ್ಲ್ಯಾನ್ ಮಾಡಿದ್ದು KPTಯಲ್ಲಿ ಸಿಗ್ನಲ್ ಲೈಟ್ ಹಾಕಲೇಬೇಕಾಗ್ತದೆ ಅಂತ ಹೇಳಿ. ಆಗ ಅವರು ಹೇಳ್ತಾ ಇದ್ರು, ಹುಬ್ಬಳ್ಳಿ ಅಂತ ಇಷ್ಟು ಚಿಕ್ಕ ಸಿಟಿಯಲ್ಲಿ 7 ಕಡೆ ಸಿಗ್ನಲ್ ಲೈಟ್ಗಳಿವೆ, ಮಂಗಳೂರಲ್ಲಿ ಒಂದೇ ಒಂದು ಸಿಗ್ನಲ್ ಲೈಟ್ ಇಲ್ಲ ಅಂತೇಳಿ. ಆಗ ಸಿಗ್ನಲ್ ಲೈಟ್ ಹಾಕಬೇಕಂತ ತೀರ್ಮಾನ ಆದ್ದು. KPTಗೆ ಸಿಗ್ನಲ್ ಲೈಟ್ ಬಂದದ್ದು 2 ವರ್ಷದ ಹಿಂದೆ. 25 ವರ್ಷಗಳಲ್ಲಿ KPTಗೆ ಸಿಗ್ನಲ್ ಲೈಟ್ ಬರಲಿಲ್ಲ. 2 ವರ್ಷದ ಹಿಂದೆ KPTಗೆ ಸಿಗ್ನಲ್ ಲೈಟ್ ಬಂದದ್ದು. ಯಾಕಂತ ಹೇಳಿದರೆ KPTಯಲ್ಲಿ ಸಿಗ್ನಲ್ ಲೈಟ್ ಎಫೆಕ್ಟ್ ಆಗೋದಿಲ್ಲ ಅಂತ ಎಲ್ಲರೂ ಎನಿಸಿದ್ರು. ಯಾಕಂತ ಹೇಳಿದರೆ ಹೈವೇ ಪಾಸ್ ಆಗ್ತಾ ಇದೆ, ಈ ಕಡೆಯಿಂದ ಏರ್ಪೋರ್ಟ್ ರೋಡ್ ಹೋಗ್ತಾ ಇದೆ, ಸರ್ಕಿಟ್ ಹೌಸ್ ಇದೆ. ಸರ್ಕಿಟ್ ಹೌಸಲ್ಲಿ ಅಲ್ಲಿ VIP ಮೂವ್ಮೆಂಟ್ ಇರುವಂಥ ಪ್ಲೇಸ್. ಸರ್ಕಿಟ್ ಹೌಸ್ನ ಎದುರಿನ ರಸ್ತೆಗಳೆಲ್ಲ VIP ಮೂವ್ಮೆಂಟ್ ಇರುವಂಥ ರಸ್ತೆಗಳು. ಆದ್ದರಿಂದ ಅಲ್ಲಿ ಸಿಗ್ನಲ್ ಲೈಟ್ ಹಾಕಿದರೆ ನಿಮಗೆ ವಾಹನ ದಟ್ಟಣೆ ಸೃಷ್ಟಿಯಾಗ್ತದೆ. ಇಲ್ಲಿಂದ VIP ಹೊರಡುವಾಗ ನೀವು ಅಲ್ಲಿ ಸಿಗ್ನಲನ್ನು ಫ್ರೀ ಮಾಡಿ ಕೊಡಬೇಕು. ಆಗ ಅಲ್ಲಿ ನಿಂತಿರುವಂಥ ವಾಹನಗಳನ್ನು ನೀವು ತೆರವುಗೊಳಿಸುವಂಥ ಪ್ರಶ್ನೆ ಬರ್ತದೆ. ಇದು ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದರೆ ಆ ಜಂಕ್ಷನಿಗೂ ಸರ್ಕಿಟ್ ಹೌಸ್ಗೂ ಕೇವಲ 2 ಫರ್ಲಾಂಗ್ ದೂರ ಇರೋದು. ಅದರಿಂದ ಇಲ್ಲಿಂದ 3 ನಿಮಿಷದಲ್ಲಿ ಅಲ್ಲಿಗೆ ವಾಹನ VIP ವಾಹನ ರೀಚ್ ಆಗ್ತದೆ. ಆ 3 ನಿಮಿಷದಲ್ಲಿ ಅಲ್ಲಿ ಇರುವಂಥ ವಾಹನಗಳನ್ನು ತೆರವುಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಇದು ಕಲ್ಪನೆ, ಅಧಿಕಾರಿಗಳ ಕಲ್ಪನೆ. ಅದನ್ನು ಸುಳ್ಳು ಮಾಡಿ ಅಲ್ಲಿ ಸಿಗ್ನಲ್ ಲೈಟ್ ಹಾಕಿಸಿದರು ಈ ಇಂದಿನ ಕಮಿಷನರ್, ಅದಕ್ಕಿಂತ ಮೊದಲನ ಕಮಿಷನರು. ಯಾಕಂತ ಹೇಳಿದರೆ ಶಶಿಕುಮಾರ್ ಕಮಿಷನರ್ ಆಗಿದ್ದಾಗ ಅವರನ್ನು ವರ್ಗಾವಣೆ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಯಿತು ಕೆಲವೊಂದು ಆರೋಪಗಳ ಹಿನ್ನೆಲೆಯಲ್ಲಿ. ಆದ್ದರಿಂದ ಒಬ್ಬರು ಯಂಗ್ IPS ಆಫೀಸರನ್ನು ಕಮಿಷನರ್ ಆಗಿ ನೇಮಕ ಮಾಡಿದರು. ಅವರು ಸೀನಿಯರ್ SP ರ್ಯಾಂಕಿನ ಅಧಿಕಾರಿ, ಅವರು DIG ರ್ಯಾಂಕಿನ ಅಧಿಕಾರಿ ಅಲ್ಲ, IG ರ್ಯಾಂಕಿನ ಅಧಿಕಾರಿ ಅಲ್ಲ. ಅವರನ್ನು ನೇಮಕ ಮಾಡಿದರು. ಅವರು ಬೆಳಿಗ್ಗೆ 6 ಗಂಟೆಗೆ ಬಂದು, ಕಮಿಷನರು ಬೆಳಿಗ್ಗೆ 6 ಗಂಟೆಗೆ ಬಂದು ಆ KPTಯ ಸಿಗ್ನಲಲ್ಲಿ ನಿಂತುಕೊಂಡು ಎಷ್ಟೆಷ್ಟು ಟೈಮು ಸೆಟ್ ಮಾಡಬೇಕಂತೆಲ್ಲ ಪ್ಲ್ಯಾನ್ ಮಾಡಿದವರು. ಯಾಕಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ DCP ಆಗಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ವಲ್ಪ ಅನುಭವ ಇದ್ದಂಥ ಯುವ ಅಧಿಕಾರಿ ಅವರು ಅಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಅನುಷ್ಠಾನ ಮಾಡಿದರು. ಈಗ ಎಷ್ಟು ಸುಸೂತ್ರವಾಗಿ ಆ ಸಿಗ್ನಲ್ಗಳು ರನ್ ಆಗ್ತಾ ಇದೆ, ಅಷ್ಟು ನೀಟಾಗಿ ವಾಹನಗಳು ಹೋಗ್ತಾ ಇದೆ. ಅದೇ ಅಧಿಕಾರಿ ಮತ್ತೆ 1 ತಿಂಗಳಿದ್ದಿದ್ರೆ ನಂತೂರಲ್ಲಿಯೂ ಸಿಗ್ನಲ್ ವ್ಯವಸ್ಥೆಗಳಿಗೆ ಪ್ಲ್ಯಾನ್ ಮಾಡ್ತಾ ಇದ್ರು ಅವರು. ನಂತೂರಲ್ಲಿ ಹೋಗಿ ಬೆಳಿಗ್ಗೆ ನಿಲ್ತಾ ಇದ್ರು ಅವರು, ಸಂಜೆ ನಿಲ್ತಾ ಇದ್ರು. ಯಾಕಂತ ಹೇಳಿದರೆ ಒಬ್ಬ ಪೊಲೀಸ್ ಕಮಿಷನರು ರಸ್ತೆಯಲ್ಲಿ ನಿಂತುಕೊಂಡು ವಾಹನಗಳ ಚಲಾವಣೆಯ ಮ್ಯಾನೇಜ್ಮೆಂಟನ್ನು ರೂಪಿಸ್ತಾರಂತಾದರೆ ಎಲ್ಲ ಅಧಿಕಾರಿಗಳಿಗೂ ಒಂದು ಮೆಸೇಜ್ ಹೋದಾಗ ಆಗ್ತದೆ. ಈ IPS ಅಧಿಕಾರಿಗಳಂತ ಹೇಳಿದರೆ ಇದಕ್ಕೆ ಅವರು ಗ್ರೌಂಡ್ ರಿಯಾಲಿಟಿಯನ್ನು ಭಾರಿ ಬೇಗ ಅರ್ಥ ಮಾಡಿಕೊಳ್ತಾರೆ. ಇವತ್ತು ಆದಂಥ ಸಮಸ್ಯೆ ನಾಳೆ ಆಗುವುದಿಲ್ಲ ಅಂತ ಏನಿಲ್ಲ, ಇವತ್ತು ಆಗದ ಸಮಸ್ಯೆ ನಾಳೆ ಆಗಬಾರದಂತೂ ಇಲ್ಲ. ಅಂತಹ ಗ್ರೌಂಡ್ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಳ್ಳುವವರು ಈ IPS ಅಧಿಕಾರಿಗಳು, ಇಲ್ಲ IAS ಅಧಿಕಾರಿಗಳು. ನಿಮಗೆ ಒಬ್ಬ IAS ಅಧಿಕಾರಿ ಒಂದು ರಸ್ತೆಗೆ ಹೋದರೆ ಆ ರಸ್ತೆಯನ್ನು ಹೇಗೆ ಇಂಪ್ರೂವ್ ಮಾಡಬೇಕಂತೇಳಿ ಇಮ್ಮಿಡಿಯೇಟ್ ಆಲೋಚನೆ ಮಾಡ್ತಾರೆ. ಇದಕ್ಕೆ ಏನು ಮಾಡಬೇಕಂತ ಹೇಳಿ ಅವರಿಗೆ ಮೂಲಭೂತ ಸೌಲಭ್ಯಗಳು ಸಿಗುವುದಿಲ್ಲ, ಅದರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಆ ಐಡಿಯಾ ಇರ್ತದೆ. ಅಂತಹ ಸಂದರ್ಭ ಬಂದಾಗ ಅದನ್ನು ಅವರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಇವಾಗ ಏನಂದ್ರೆ ಕ್ಲಾಕ್ ಟವರ್ ತೆರವಿನಲ್ಲಿ ಏನು ಸುಗಮ ವಾಹನ ಸಂಚಾರಕ್ಕೆ ಏನು ಸ್ಥಳಾವಕಾಶ ಬೇಕಾಗ್ತದಲ್ಲ ಸರ್, ಹಾಗೆ ಹ್ಯಾಮಿಲ್ಟನ್ ವೃತ್ತದ ಬಳಿ ಕೂಡ ಸ್ಥಳಾವಕಾಶ ಏನು ದ್ವಿಮುಖ ಸಂಚಾರಕ್ಕೆ ಏನಾದರೂ ಏರ್ಪಾಡು ಮಾಡಿದ್ರೆ ಸ್ಥಳಾವಕಾಶದ ಕೊರತೆ ಬೇಕಾಗ್ತದೆ. ಖಂಡಿತವಾಗಿ ಸ್ಥಳಾವಕಾಶದ ಕೊರತೆ ಸೃಷ್ಟಿಯಾಗ್ತದೆ. ಯಾಕಂತ ಹೇಳಿದರೆ ಈಗ
4 ವೇ ರಸ್ತೆ ಅದು. ಹ್ಮ್. ಅದು ಕ್ಲಾಕ್ ಟವರಿಂದ ABCD ಸರ್ಕಲ್ ಹೋಗುವಂಥ ರಸ್ತೆ 4 ವೇ, 4 ವಾಹನಗಳು ಏಕಕಾಲಕ್ಕೆ ಹೋಗ್ಲಿಕ್ಕೆ ಆಗುವಂಥ ವ್ಯವಸ್ಥೆ. ಹ್ಮ್. ಆಗ ನಿಮಗೆ ದ್ವಿಮುಖ ಆದ ಕೂಡಲೇ ಆಚೆಯಿಂದ 2 ಈಚೆಯಿಂದ 2 ವಾಹನಗಳು ಹೋಗ್ಲಿಕ್ಕೆ ಆಗುತ್ತೆ. ನೀವು ಸಿಗ್ನಲ್ ಫ್ರೀ ಇರುವುದರಿಂದ, ಹಂಪನಕಟ್ಟೆಯ ಸಿಗ್ನಲ್ ಫ್ರೀ ಇರುವುದರಿಂದ ಆ ರಸ್ತೆಯಿಂದ ಬರುವಂಥ ವಾಹನಗಳು ಮತ್ತು ಫಳ್ಳಿ ರಸ್ತೆಯಿಂದ ಬರುವಂಥ ವಾಹನಗಳು ನೇರವಾಗಿ ಆ ರೇಂಜಲ್ಲಿ ಬರ್ತದೆ. ಯಾಕಂದರೆ ಅಲ್ಲಿಗೆ ಬರುವ ವಾಹನಗಳು ಸಹ 3 ಹಂತದಲ್ಲಿ ಬರ್ತದೆ. 3 ಹಂತಗಳಿವೆ, 3 ವಾಹನಗಳು ಒಟ್ಟಿಗೆ ಹೋಗ್ಲಿಕ್ಕೆ ಆಗ್ತದೆ. ಅದು ಕ್ಲಾಕ್ ಟವರ್ ಹತ್ರಕ್ಕೆ ಬರುವಾಗ ಅದಕ್ಕೆ ವಿಶಾಲವಾದ ಜಾಗ ಸಿಗುತ್ತೆ. ಅವರು ಆರಾಮವಾಗಿ ಯಾವ ಇದರಲ್ಲೂ ಹೋಗ್ಲಿಕ್ಕೆ ಆಗ್ತದೆ. ನೀವು ಅದನ್ನು ಅರ್ಧಕ್ಕೆ ತುಂಡು ಮಾಡಿದ ಕೂಡಲೇ ನಿಮಗೆ ಕ್ಲಾಕ್ ಟವರ್ ಹತ್ರವೇ ದಟ್ಟಣೆ ಕ್ರಿಯೇಟ್ ಆಗ್ತದೆ. ಆ ಲೆಫ್ಟ್ ಸೈಡಿಂದ ಬಂದವ ಮುಂದಕ್ಕೆ ಹೋಗುವನ, ರೈಟ್ ಸೈಡಿಂದ ಬಂದವನು ಮುಂದಕ್ಕೆ ಹೋಗೋಣ, ಅಲ್ಲ ಮಿಡ್ಲಲ್ಲಿ ಹೋಗುವವನು ಸಿಲುಕಿಕೊಂಡನ ಅಂತ. ಅದರಲ್ಲಿ ನೀವು ಕ್ಲಾಕ್ ಟವರನ್ನು ಸುತ್ತು ಹಾಕುವಂತಹ ವಾಹನಗಳು ಇರ್ಬೋದು, ಆ ಕಡೆಗೆ ರೈಲ್ವೆ ಸ್ಟೇಷನ್ಗೆ ಹೋಗುವ ವಾಹನಗಳು ಇರ್ಬೋದು, ಈ ನೇರವಾಗಿ ಹೋಗುವ ವಾಹನಗಳು ಇರ್ಬೋದು, ABCD ಸರ್ಕಲ್ನಿಂದ ಹ್ಯಾಮಿಲ್ಟನ್ ಸರ್ಕಲ್ಗೆ ಹೋಗುವ ವಾಹನಗಳು ಇರ್ಬೋದು, ಲೆಫ್ಟ್ ಸೈಡಿಗೆ ಟೆಲಿಕಾಂ ಹೌಸ್ ರೋಡಿಗೆ ಹೋಗುವ ವಾಹನಗಳು ಇರ್ಬೋದು, ನೇರವಾಗಿ ಪಾಂಡೇಶ್ವರ ಪಿಜ್ಜಾಮಾಲ್ ಕಡೆಗೆ ಹೋಗುವ ವಾಹನಗಳು ಇರ್ಬೋದು. ಯಾವ ವಾಹನಗಳು ಆಗ ಇಲ್ಲಿ ಏನಾಗ್ತದೆ, ಇಲ್ಲಿ ದಟ್ಟಣೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಇರೋದು ನಿಮಗೆ 3 ವಾಹನ, 3 ವಾಹನ ಇರೋದು, ಅದರಲ್ಲಿ ಯಾವ ವಾಹನ ಮುಂದಕ್ಕೆ ಹೋಗಬೇಕು ಅಂತ ಈ ಸಮಸ್ಯೆ ಸೃಷ್ಟಿ ಆಗ್ತದೆ. ಆದ್ದರಿಂದಾಗಿ ಅಂತಹ ಒಂದು ಅವೈಜ್ಞಾನಿಕವಾದ ನಿರ್ಧಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಹಲವು ಮಂದಿ ಪರಿಣತರಿರುವಂತಹ ಸಭೆ. ಅದರಿಂದ ಆ ಸಭೆಯ ತೀರ್ಮಾನವನ್ನು ನಾವು ಪ್ರಶ್ನೆ ಮಾಡುವುದಲ್ಲ, ವಾಸ್ತವ ಸ್ಥಿತಿಯನ್ನು ನಾವು ವಿವರಿಸುವುದು ಅಷ್ಟೇ. ನಿಮ್ಮ ತೀರ್ಮಾನವನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಆದರೆ ವಾಸ್ತವ ಸ್ಥಿತಿಯನ್ನು ಹೇಳ್ತಾ ಇದ್ದೇವೆ. ನೀವು ಪ್ರಾಯೋಗಿಕವಾಗಿ ಅದನ್ನೊಂದು ಅನುಷ್ಠಾನ ಮಾಡಿ. ನೀವು ಅದಕ್ಕಾಗಿ ನೀವು ಮೀಡಿಯಂಗಳನ್ನು ರಚಿಸುವುದು ಬೇಡ, ಕಲ್ಲು ಕಟ್ಟಿ ಮೀಡಿಯಮನ್ನು ರಚಿಸಿ ಮತ್ತೊಮ್ಮೆ ಹೊಡೆಯುವುದು ಬೇಡ, ಅದಕ್ಕಾಗಿ ನೀವು ದುಡ್ಡು ಖರ್ಚು ಮಾಡುವುದು ಬೇಡ. ನೀವು ಕೇವಲ ಒಂದು 10 ಬ್ಯಾರಿಕೇಡ್ಗಳನ್ನು ಇಟ್ಟು ಪ್ರಾಯೋಗಿಕವಾಗಿ 1 ವಾರ ಅಲ್ಲಿ ದ್ವಿಪಥ ಮಾಡಿ ಅದನ್ನು ಅವಲೋಕನ ಮಾಡಿ, ಏನು ಸಮಸ್ಯೆ ಸೃಷ್ಟಿ ಆಗ್ತದೆ ಅಂತೇಳಿ. ಸಮಸ್ಯೆ ಸೃಷ್ಟಿ ಆಗುವುದನ್ನು ತೆಗೀರಿ, ಸಮಸ್ಯೆ ಸೃಷ್ಟಿ ಆಗೋದಿಲ್ಲ ಅಂತೇಳಿ ಅದನ್ನು ಪರ್ಮನೆಂಟ್ ಮಾಡಿ. ಅದರಿಂದ ಬೇರೆ ರಸ್ತೆಗಳಿಗೆ ಏನು ಅನುಕೂಲ ಆಗ್ತದೆ ಅದನ್ನು ಆಲೋಚನೆ ಮಾಡಿ. ಬೇರೆ ರಸ್ತೆಗಳಲ್ಲಿ ನಿಮಗೆ ವಾಹನ ದಟ್ಟಣೆ ರಿಲೀಫ್ ಆಗ್ತದ ನೋಡಿ. ಬೇರೆ ರಸ್ತೆಗಳು ಅಂತ ಹೇಳಿದರೆ ನಿಮಗೆ ಹ್ಯಾಮಿಲ್ಟನ್ ಕಾಂಪ್ಲೆಕ್ಸ್ ಇಂದ ರಾವಿಂಡರ್ ಸರ್ಕಲ್ಗೆ ಬರುವುದು ವೃತ್ತ, ಒಂದು ರೋಡ್ ಬಿಟ್ಟರೆ ಬೇರೆ ಇಲ್ಲ. ಆದ್ದರಿಂದ ಅಲ್ಲಿ ನಿಮಗೆ ಯಾವ ರೀತಿಯ ರಿಲೀಫು ಸಿಕ್ಕುವುದಿಲ್ಲ, ಯಾಕಂದರೆ ಅಲ್ಲಿ ರಿಲೀಫಿಗೆ ಅಗತ್ಯವೂ ಇಲ್ಲ. ಅಲ್ಲಿ ಯಾವಾಗ ಹಿಂದೆ ಸಿಟಿ ಬಸ್ಗಳು ನಿಲ್ತಾ ಇತ್ತು, ಅದು ಸಿಟಿ ಬಸ್ ಸ್ಟ್ಯಾಂಡ್ ಆಗಿತ್ತ, ಆ ಸಿಟಿ ಬಸ್ ಸ್ಟ್ಯಾಂಡನ್ನು ನೀವು ಸರ್ವಿಸ್ ಬಸ್ ಸ್ಟ್ಯಾಂಡ್ ಒಳಗೆ ಶಿಫ್ಟ್ ಮಾಡಿದ್ದೀರಿ. ಅಲ್ಲಿ ಇರೋದು ಒಂದು ಕಡೆಯಲ್ಲಿ ಮಾರ್ಕೆಟು, ಒಂದು ಕಡೆಯಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು. ಮಾರ್ಕೆಟ್ನ ಸೈಡಲ್ಲಿ ಪಾರ್ಕಿಂಗ್ ಫೆಸಿಲಿಟಿಗೆ ಅವಕಾಶ ಕೊಟ್ಟಿದ್ದೀರಿ, ರೈಟ್ ಸೈಡಿಗೂ ಪಾರ್ಕಿಂಗ್ ಫೆಸಿಲಿಟಿಗೆ ಅವಕಾಶ ಇದೆ. ಮೊದಲು ಸಿಟಿ ಬಸ್ಗಳು ನಿಲ್ಲುತ್ತಿರುವಂಥ ಸಂದರ್ಭದಲ್ಲಿ ಇದ್ದಂಥ ವಾಹನ ದಟ್ಟಣೆ ಆ ರಸ್ತೆಯಲ್ಲಿ ಇಲ್ಲ. ಆದ್ದರಿಂದ ಇಲ್ಲಿ ನೀವು ದ್ವಿಪಥ ಮಾಡುವುದರಿಂದ ಆ ರಸ್ತೆಗೆ ಏನು ರಿಲೀಫ್ ಸಿಗುವುದಿಲ್ಲ, ಆ ರಸ್ತೆ ಮತ್ತಷ್ಟು ಖಾಲಿ ಆಗ್ತದೆ ಹೊರತು ಅಲ್ಲೇನು ದಟ್ಟಣೆ ಸೃಷ್ಟಿಯಾಗೋದಿಲ್ಲ. ದಟ್ಟಣೆ ಸೃಷ್ಟಿಯಾಗೋದಿದ್ರೆ ನಿಮಗೆ ಲೇಡಿ ಗೋಶನ್ ರಸ್ತೆ ಏನಿದೆ ಆ ರಸ್ತೆಯು ಸಾಕಷ್ಟು ಅಗಲ ಇದೆ. ಆ ರಸ್ತೆಯನ್ನು ಆರಾಮವಾಗಿ ಸಾರ್ವಜನಿಕರು ಈಗ ವಾಹನಗಳು ಎಲ್ಲರೂ ಬಳಸ್ತಾ ಇದ್ದಾರೆ. ಅಲ್ಲಿಯೂ ಸಹ ದೊಡ್ಡ ದಟ್ಟಣೆ ಸಿಕ್ಕುವುದಿಲ್ಲ. ಅಲ್ಲಿ ದಟ್ಟಣೆ ಆಗುವುದು ಯಾವಾಗ ಅಂತ ಹೇಳಿದರೆ, ಲೇಡಿ ಗೋಶನ್ ಎದುರಿನ ಬಸ್ ಸ್ಟಾಪ್ ಇದೆ ಅಲ್ಲ, ಲೇಡಿ ಗೋಶನ್ ಎದುರಿನ ಬಸ್ ಸ್ಟಾಪನ್ನು ನೀವು ಅಲ್ಲಿಂದ ತೆಗಿಲೇಬೇಕು. ಲೇಡಿ ಗೋಶನ್ ಎದುರಿನ ಬಸ್ ಸ್ಟಾಪ್ ಅನ್ನು ನೀವು ಅಲ್ಲಿಂದ ತೆಗಿಲೇಬೇಕು. ಜನರು ಕೂಡ ಅಲ್ಲೇ ನಿಂತಿರ್ತಾರೆ, ಅಲ್ಲಿಂದ ತೆಗಿಲೇಬೇಕು. ಯಾಕಂತ ಹೇಳಿದ್ರೆ ರೋಡ್ ದಾಟಿದ್ರೆ ಬಸ್ ಸ್ಟ್ಯಾಂಡ್ ಇರೋದು, ಬಸ್ ಸ್ಟ್ಯಾಂಡ್ನ ಎದುರಲ್ಲಿ ಬಸ್ ಸ್ಟಾಪ್ ಯಾಕೆ? ಯಾವುದೇ ಪ್ರಯಾಣಿಕರು ಬಸ್ ಸ್ಟ್ಯಾಂಡಿಗೆ ಹೋಗಿ ಆರಾಮವಾಗಿ
ಇರುವಂಥ ವ್ಯವಸ್ಥೆಗಳೇ ಒಳ್ಳೆಯದು. ಅಲ್ಲಿ ಬಸ್ ಸ್ಟಾಪ್ ಇರೋದ್ರಿಂದಲೇ ಅಲ್ಲಿ ಪ್ರಯಾಣಿಕರು ಬಸ್ಸಿಗಾಗಿ ಕಾಯುವುದು. ಅದೇ ಬಸ್ ನಿಲ್ದಾಣವನ್ನು ನೀವು ಈಗ ಹೇಗೆ ಗೌರ್ಮೆಂಟ್ ಕಾಲೇಜಿನ ಎದುರಲ್ಲಿ ಮಾಡಿದ್ದೀರಿ ಅದನ್ನು ಸ್ವಲ್ಪ ಉದ್ದಕ್ಕೆ ಮಾಡಿ, ಸಾಲಾಗಿ ನಿಲ್ಲುವಂತೆ. ಕ್ಲಾಕ್ ಟವರ್ ದಾಟಿದ ಕೂಡಲೇ ಸ್ವಲ್ಪ ಉದ್ದಕ್ಕೆ ಮಾಡಿ, ಅಲ್ಲಿ ಅವಕಾಶ ಮಾಡಿಕೊಡಿ. ಅಲ್ಲಿ ಜನರು ಅಲ್ಲಿಂದ ಅಲ್ಲಿ ಮಾರ್ಕೆಟಿಗೆ ಹೋದವರು ಅಲ್ಲಿ ಬಂದು ಬಸ್ಸು ಕ್ಯಾಚ್ ಮಾಡ್ತಾರೆ. ಈ ರೀತಿಯಾಗಿ ವೈಜ್ಞಾನಿಕವಾಗಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ, ವಾಹನಗಳು ಸಹ ದಟ್ಟಣೆಗೆ ಒಳಗಾಗದ ರೀತಿಯಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ. ಇವಾಗ ಏನಂದರೆ ಅಭಿವೃದ್ಧಿ ಹೆಸರಿನಲ್ಲಿ ಕೆಲವೊಂದೆಲ್ಲ ಹಣ ನುಂಗುವುದೇ ಹೊರತು ಜನಸಾಮಾನ್ಯರಿಗೆ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಅಂತ. ಅಂದರೆ ಮಂಗಳೂರು ನಗರದಲ್ಲಿ ಕೆಲವೆಲ್ಲ ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ಕಾಮಗಾರಿಗಳೆಲ್ಲ ಆಗ್ತಾ ಇದೆ. ಕಾಮಗಾರಿಯನ್ನೇನೋ ಮಾಡ್ತಾರೆ, ವಾಪಸ್ ಅದನ್ನು ಹಾಕಿಯುವುದು, ಈ ಥರದ್ದೆಲ್ಲ ಆಗ್ತಾ ಇರ್ತದೆ. ನೋಡಿ, ಸ್ಮಾರ್ಟ್ ಸಿಟಿಯಾಗಿ ಮಂಗಳೂರು ಘೋಷಣೆ ಆದಾಗ ಒಂದು ಕಲ್ಪನೆ ಇತ್ತು, ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರ ಅದಕ್ಕೆ ಕೈ ಜೋಡಿಸಬೇಕು. ಕೆಲವೊಂದು ಯೋಜನೆಗಳು ಆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಮಂಗಳೂರಿಗೆ ಬಂತು. ಫಸ್ಟ್ ಆಫ್ ಆಲ್ ಮಂಗಳೂರಿನಲ್ಲಿ ರಸ್ತೆಗಳ ಅಗಲೀಕರಣ ಮತ್ತು ಕಾಂಕ್ರೀಟೀಕರಣವನ್ನು ಮಾಡಿದರು. ಬಂದರು ಪ್ರದೇಶವನ್ನು ಮಾಡೆಲ್ ಆಗಿ ಸುರಿಗೆ ತೆಗೆದುಕೊಂಡು, ಯಾಕಂದರೆ ಅದು ಕಿಸ್ಕಿಂದ ಥರ ಇತ್ತು, ಅದನ್ನು ಮಾಡೆಲ್ ಆಗಿ ತಗೊಂಡು ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಇನ್ನೂ ಅಲ್ಲಿ ಕೆಲಸಗಳು ಬಾಕಿ ಇದೆ. ಸ್ಮಾರ್ಟ್ ಸಿಟಿ ಬಂದ 5 ವರ್ಷ ಕಳೆದರೂ ಸಹ ಇನ್ನೂ ಅಲ್ಲಿ ಕೆಲಸಗಳು ಬಾಕಿ ಇದೆ. ಆದ್ದರಿಂದಾಗಿ ಆ ಸ್ಮಾರ್ಟ್ ಸಿಟಿಯಲ್ಲಿ ದುಡ್ಡು ಇದೆ, ಅದನ್ನು ಹೇಗೆ ಖರ್ಚು ಮಾಡಬೇಕು ಮತ್ತು ಅದರಿಂದ ಏನು ಉಪಯೋಗ ಆಗ್ತದೆ ಎನ್ನುವಂತಹ ಕಲ್ಪನೆ ಇಲ್ಲ. ಯಾವುದೋ ಒಬ್ಬ ಜನಪ್ರತಿನಿಧಿ ಹೇಳ್ತಾನೆ ಅಧಿಕಾರಿಗಳಿಗೆ, ಅಧಿಕಾರಿಗಳು ಏನೋ ಒಂದು ಪ್ಲಾನ್ ಮಾಡ್ತಾರೆ, ಅದನ್ನು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ತರುವಂಥ ಪ್ರಯತ್ನಗಳಾಗ್ತದೆ. ಈಗ ಜಿಲ್ಲಾಧಿಕಾರಿಗಳ ಕಚೇರಿ ಅಂತ ಹೇಳಿದರೆ ಅಂತಿಮವಾಗಿ ಸ್ಮಾರ್ಟ್ ಸಿಟಿ ಹಣವನ್ನು ಅದಕ್ಕೆ ವಿನಿಯೋಗ ಮಾಡಿದ್ದು, ಅಗತ್ಯ ಇರಲಿಲ್ಲ. ಅದು ಸ್ಮಾರ್ಟ್ ಸಿಟಿ ಯೋಜನೆ ಏನಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿ ರಾಜ್ಯ ಸರ್ಕಾರದ ಯೋಜನೆ, ಸ್ಮಾರ್ಟ್ ಸಿಟಿದಲ್ಲ. ಸ್ಮಾರ್ಟ್ ಸಿಟಿ ಹಣವನ್ನು ಅದಕ್ಕೆ ವಿನಿಯೋಗಿಸಿದ್ರಿಂದ ಅದು ಸ್ಮಾರ್ಟ್ ಸಿಟಿ ಯೋಜನೆ ಆಯಿತು. ಆಯ್ತಾ? ಅದೇ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಹೇಳಿ ಪಂಪ್ವೆಲ್ಲಲ್ಲಿ ಯೋಜನೆ ಇದೆ, ಅದನ್ನು ಮಾಡಲಿಲ್ಲ. ಈಗ ಸೆಂಟ್ರಲ್ ಮಾರ್ಕೆಟ್ ಸಹ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಆಗುವಂಥದ್ದು, ಆದರೆ ಅದನ್ನು PPP ಮಾಡಿದರು, ಅಡಿಯಲ್ಲಿ ಮಾಡಿದರು. ಅದರಿಂದ ಅದು ಇಷ್ಟು ಬೇಗ ಮುಗಿತಾ ಬಂತು. ಇನ್ನೊಂದು 6 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗ್ಬೋದು. ಅದನ್ನು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಮಾಡಿದ್ರೆ ಆಗ್ತಾ ಇರಲಿಲ್ಲ ಇಷ್ಟು ಬೇಗ, ಅದು ಖಾಸಗಿ ರಂಗಕ್ಕೆ ಹೋಯಿತು. ಅದೇ ರೀತಿ ಅಂಪನಗಟ್ಟೆಯ ಮಲ್ಟಿಲೆವೆಲ್ ಪಾರ್ಕಿಂಗ್ ಕಾಂಪ್ಲೆಕ್ಸ್, ಅದಕ್ಕೆ ಇನ್ನೂ ಬಾಲಗ್ರಹ ಬಿಡಲಿಲ್ಲ, ಅದು ಅಲ್ಲೇ ಉಂಟು, ಕುಂಟುತ್ತಾ ಉಂಟು. ಅದರಿಂದಾಗಿ ಇಂತಹ ಕೆಲವು ಯೋಜನೆಗಳನ್ನು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ತಂದು ಮಾಡುವುದು ಒಂದನೇದ್ದು ಲಾಭ ಮಾಡಿಕೊಳ್ಳಿಕ್ಕೆ, ಅಕ್ರಮವಾಗಿ ಲಾಭ ಮಾಡಿಕೊಳ್ಳಿಕ್ಕೆ, ಮತ್ತೆ ಏನೂ ಅಲ್ಲ. ಯಾಕಂತ ಹೇಳಿದ್ರೆ ಎಷ್ಟು ಹಣ ಸ್ಯಾಂಕ್ಷನ್ ಮಾಡಬೇಕೋ ಅದರ ಮೇಲೆ ಎಷ್ಟು ಕಮಿಷನ್ ಹೋಗ್ಬೇಕೋ, ಯಾವ ಕಾಂಟ್ರಾಕ್ಟರ್ಗೆ ಕೊಡಬೇಕು, ಅವ ಯಾರಿಗೆ ಸಬ್ ಕಾಂಟ್ರಾಕ್ಟ್ ಕೊಡಬೇಕು, ಇದು ಎಲ್ಲವೂ ನಿಗದಿಯಾದ ಮೇಲೆ ಒಂದು ಯೋಜನೆಗೆ ಹಣ ಬಿಡುಗಡೆ ಆಗೋದು. ಅದರಿಂದಾಗಿ ಸ್ಮಾರ್ಟ್ ಸಿಟಿ ಅನ್ನೋದು ಒಂದು ಕೆಲವರಿಗೆ ಆದಾಯ ತರುವ ಮೂಲ ಆಗಿದೆಯೇ ಹೊರತು ಸಾರ್ವಜನಿಕರಿಗೆ ಅದು ಉಪಯೋಗ ಆಗ್ತಾ ಇಲ್ಲ. ಅಲ್ಲ, ಎಲ್ಲ ಕಾಮಗಾರಿಗಳು ಕಂಪ್ಲೀಟ್ ಆದ ಮೇಲೆ ಮಂಗಳೂರು ನಗರ ಒಂದು ಚಂದ ಕಾಣಬಹುದು ಅಂತ ಹೇಳಿ, ಅಷ್ಟೊತ್ತಿಗೆ ಮಂಗಳೂರು ನಗರ ಇದಕ್ಕಿಂತ ಡಬಲ್ ಬೆಳೆದಿರ್ತದೆ, ಹೊರಗೆ ಬೆಳೆದಿರ್ತದೆ. ಮತ್ತೆ ಮಂಗಳೂರು ನಗರಕ್ಕೆ ಜನವೇ ಇಲ್ಲ, ನಿಮಗೆ ಸಿಟಿ ಮಾತ್ರ. ನೀವು ಸರ್ವಿಸ್ ಬಸ್ ಸ್ಟ್ಯಾಂಡ್ ನೀವು ಪಡಿಲಿಗೆ ಶಿಫ್ಟ್ ಮಾಡಿದ್ರೆ, DC ಆಫೀಸು ಆಲ್ರೆಡಿ ಪಡಿಲಿಗೆ ಹೋಗಿದೆ ಅಂತ ಹೇಳಿದ್ರೆ, KSRTC ಇನ್ನೊಂದು ಘಟಕ ಇದು ಇಲ್ಲಿಗೆ ಪಂಪೇಲಿಗೆ ಬರ್ತದೆ ಅಂತಾದರೆ, ಪಂಪೇಲ್ ಜಂಕ್ಷನ್ ಆಗ್ತದೆ, ಪಂಪೇಲಿ ಸಿಟಿ ಆರ್ಟ್ ಆಫ್ ದಿ ಸಿಟಿ ಆಗುತ್ತೆ. ಆಗ ಆ ಕಡೆ ಬೆಳೀತಾ ಹೋಗ್ತದೆ ಹೊರತು ಸಿಟಿ ಒಳಗೆ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜನ ದಟ್ಟಣೆ
ಅಷ್ಟು ಇರುವುದಿಲ್ಲ. ಯಾಕೆ ಇಲ್ಲಿ ಸಿಗುವಂತ ಎಲ್ಲ ಸ್ವತ್ತುಗಳು ಅಲ್ಲಿ ಸಿಗ್ತದೆ. ಬಂದರಲ್ಲಿ ಸಿಗುವಂತ ಎಲ್ಲ ಬಂದರ್ನ ರಕಮ ವ್ಯಾಪಾರಿಗಳೆಲ್ಲ APMC ಮಾರುಕಟ್ಟೆಗೆ ಹೋದ್ರೆ APMC ಮಾರುಕಟ್ಟೆಗೆ ಹೋದ್ರೆ ಈಗ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಇರುವಂತ ಕೆಲವೊಂದು ವ್ಯಾಪಾರಿಗಳು ನಿಮ್ಮ ಕಲ್ಲಾಪು ಮಾರ್ಕೆಟ್ಗೆ ಹೋದ್ರಂತಾದ್ರೆ ಮತ್ತೆ ಮಂಗಳೂರಿನ ಸಿಟಿ ಒಳಗೆ ಏನು ಅನಿವಾರ್ಯತೆ ಇದೆ ಜನರಿಗೆ, ಸಿಟಿ ಒಳಗೆ ಬರಬೇಕು ಅನ್ನುವಂಥ ಅನಿವಾರ್ಯತೆ ಏನಿರ್ತದೆ? ಏನೂ ಇರುವುದಿಲ್ಲ. ಅದರಿಂದ ಯಾವ ಅಗತ್ಯ ಇರ್ತದೆ ಅಷ್ಟು ಮಂದಿ ಜನ ಮಾತ್ರ ಸಿಟಿಯೊಳಗೆ ಬರ್ತಾರೆ, ಇಲ್ಲಾಂದ್ರೆ 2 ಮಾಲ್ಗಳಿವೆ ತಿರುಗಾಡಿಕೊಂಡು ಹೋಗ್ತಾರೆ ಅಷ್ಟೇ. ಸರ್, ಇವೆಷ್ಟು ಮಾಹಿತಿ ಕೊಟ್ಟ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ಏನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ ಆಶೀರ್ವಾದ ಬಂಡೊಂದು ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಟತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದೆ ನಿಕ್ಲ ಸೇರ್ಲೇವೆ ತುಳುನಾಡದ ಮಾಂತ ಬಂದಲಿಗಳ ಸೊಲ್ಮೇಲು ಆಶೀರ್ವಾದ 2.0 ಯಾನ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ. ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.